वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्यदेशधारिणे। जयो श्री कृष्ण चैतन्य प्रभो नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे 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 राम 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 हरे हरे। ಇವತ್ತಿನ ನನ್ನ ವಿಷಯ ಕೆಲಸದಲ್ಲಿ ವಿರಕ್ತಿ ಮತ್ತು ಭಕ್ತಿಯಲ್ಲಿ ಆಸಕ್ತಿ. ಈ ವಿಷಯವನ್ನ ಕೆಲವು ಭಗವದ್ಗೀತೆಯ ಕೆಲವು ಶ್ಲೋಕಗಳು ಮತ್ತು ಕೆಲವು ಅಧ್ಯಾಯದಿಂದ ತಗೊಂಡಿದೆ. 2ನೇ ಅಧ್ಯಾಯ ಸಾಂಖ್ಯ ಯೋಗದಲ್ಲಿ 59ನೇ ಶ್ಲೋಕ, ಮತ್ತೆ ಕರ್ಮಯೋಗದಲ್ಲಿ 3 ರಿಂದ 9 ತನಕ, ಕರ್ಮ ಸನ್ಯಾಸ ಅಧ್ಯಾಯದಲ್ಲಿ 2 ರಿಂದ 9ನೇ ತನಕ ಶ್ಲೋಕ, 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದಲ್ಲಿ 2 ರಿಂದ 12ನೇ ಶ್ಲೋಕ ತನಕ ತಗೊಳ್ತಾ ಇದೀವಿ. ಈ ಕೆಲಸದಲ್ಲಿ ವಿರಕ್ತಿ ಮತ್ತು ಭಕ್ತಿಯಲ್ಲಿ ಆಸಕ್ತಿ, ಇದರಲ್ಲಿ 2 ವಿಷಯಗಳಿವೆ. ಮೇಲ್ನೋಟಕ್ಕೆ ಇವೆರಡು ವಿಷಯಗಳು ವಿರೋಧ ಅಂತ ಅನ್ಸುತ್ತೆ, ಆದ್ರೆ ಇವೆರಡು ಕಂಪ್ಯಾಟಿಬಲ್ ಅಂದ್ರೆ ಒಂದಕ್ಕೊಂದು ಜೊತೆಯಾಗಿ ಹೋಗುವಂತ ವಿಷಯ ಆಗಿದೆ. ಇದರಲ್ಲಿ ಕೆಲಸ ಮತ್ತು ಭಕ್ತಿ ಕ್ರಿಯಾ ವಸ್ತುವಾದ್ರೆ ವಿರಕ್ತಿ ಮತ್ತು ಆಸಕ್ತಿ ಇದೆಯಲ್ಲ, ಇದು ಅದರ ಬರುವ ರಿಸಲ್ಟ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಗವದ್ಗೀತೆನ 3 ಭಾಗಗಳಾಗಿ ಮಾಡಿದಾರಲ್ವಾ. 1 ರಿಂದ 6ನೇ ಅಧ್ಯಾಯ ತನಕ ಕರ್ಮಯೋಗ, 2 ರಿಂದ 12ನೇ ಅಧ್ಯಾಯ ತನಕ ಭಕ್ತಿ ಯೋಗ ಮತ್ತು 13 ರಿಂದ 18ರವರೆಗೆ ಜ್ಞಾನಯೋಗ. ಅರ್ಜುನನ ಕರ್ಮದಲ್ಲಿ ವಿರಕ್ತಿ ಅನ್ನೋ ಒಂದು ವಿಷಯವೇ ಭಗವದ್ಗೀತೆ ಬೋಧನೆಗೆ ತಳಹದಿ ಅಥವಾ ಕಾರಣ ಅಂತ ನಾವು ಹೇಳ್ಬೋದು. ಏಕೆಂದ್ರೆ ಯಾವಾಗ ಅರ್ಜುನ ತನ್ನ ನಿಗದಿತ ಕರ್ಮವನ್ನು, ಅಂದ್ರೆ ಅವನೊಬ್ಬ ಕ್ಷತ್ರಿಯ, ಯುದ್ಧ ಮಾಡೋದೇ ಅವನ ಧರ್ಮ, ಅವನು ಹಲವಾರು ಕಾರಣಗಳನ್ನು ಕೊಟ್ಬಿಟ್ಟು ತಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಭಗವಂತ ಅವನಿಗೆ ಆತ್ಮದ ಜ್ಞಾನ ಮತ್ತು ಕ್ಷತ್ರಿಯ ಧರ್ಮವನ್ನ ತಿಳಿಸಿ ಹೇಳಿದಾಗ ಭಗವಂತನಿಗೆ ಅವನು ಶರಣಾಗ್ತಾನೆ ಮತ್ತು ಅವನನ್ನು ಗುರುವಾಗಿ ಸ್ವೀಕರಿಸ್ತಾನೆ. ನಂತರ ಭಗವಂತ ನಮ್ಮೆಲ್ಲರಿಗೂ ತಿಳಿಯೋ ಹಾಗೆ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಕರ್ಮದ ವಿಷಯಕ್ಕೆ ಬರೋಣ. ಕರ್ಮ ಮತ್ತು ಭಕ್ತಿ ಇದೆಲ್ಲ ಇವೆರಡು ಪ್ರತಿಯೊಬ್ಬ ಜೀವಿಯು ಮಾಡ್ಲೇಬೇಕು. ಕರ್ಮ ಅಥವಾ ಕೆಲಸ ಅಥವಾ ಕಾರ್ಯ ಪ್ರತಿಯೊಬ್ಬ ಜೀವಿಯು ತನ್ನ ಹುಟ್ಟಿನಿಂದಲೇ ಮಾಡ್ತಾನೆ ಇರ್ಬೇಕಾತೆ. ಪ್ರತಿಯೊಬ್ಬ ಜೀವಿಯು ತನ್ನ ವಯಸ್ಸಿಗೆ ತಕ್ಕ ಹಾಗೆ ಕಾರ್ಯವನ್ನು ಮಾಡ್ಲೇಬೇಕು. ಕರ್ಮದಲ್ಲಿ 3 ವಿಧ ಇದೆ: ಕರ್ಮ, ವಿಕರ್ಮ ಮತ್ತು ಅಕರ್ಮ. ಕರ್ಮ ಎಂದ್ರೆ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂತೆ ಮಾಡುವ ಕರ್ಮಕ್ಕೆ ಕರ್ಮ ಅಂತ ಹೇಳ್ತಾರೆ. ವಿಕರ್ಮ ಅಂದ್ರೆ ತನ್ನ ಸ್ವಾತಂತ್ರ್ಯನ ಉಪಯೋಗಿಸ್ಕೊಂಡ್ಬಿಟ್ಟು ಧರ್ಮ ಗ್ರಂಥಗಳಲ್ಲಿ ಮತ್ತೆ ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳಿಗೆ ವಿರುದ್ಧವಾಗಿ ಕರ್ಮ ಮಾಡೋದು. ಅಕರ್ಮ ಅಂದ್ರೆ ನಿಷ್ಕಾಮ ಕರ್ಮ, ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡುವ ಕರ್ಮ ಅಂತ ಹೇಳಿ. ಈ ಕರ್ಮ ಎನ್ನುವ ಪದಕ್ಕೆ 2 ಅರ್ಥ ಇದೆ ನೋಡಿ. ನಾವು ಮಾಡುವ ಕೆಲ್ಸಕ್ಕೂ ಕರ್ಮ ಅಂತಾರೆ, ಮತ್ತೆ ನಾವು ಮಾಡುವ ಕೆಲಸಕ್ಕೆ ಸಿಗುವ ಪ್ರತಿಫಲಕ್ಕೂ ಕರ್ಮ ಅಂತಾರೆ. ಈ ಪ್ರತಿಫಲವು ಪಾಪನೇ ಆಗಿರ್ಬೋದು ಅಥವಾ ಪುಣ್ಯನೇ ಆಗಿರಬಹುದು. ಉದಾಹರಣೆಗೆ ನಮ್ಗೆ ಏನಾದರೂ ನೋವಾದ್ರೆ, ಕಷ್ಟ ಆದ್ರೆ ಏನ್ ಹೇಳ್ತೀವಿ, ಅಯ್ಯೋ ಯಾವ ಜನ್ಮದಲ್ಲಿ ಮಾಡಿದ್ದ ಪಾಪನಪ್ಪ ಇದು ಅಂತ ಅಂತೀವಿ. ಅದೇ ತರ ನಮ್ಗೆ ಏನಾದ್ರು ಸಂತೋಷ ಆದಾಗ ಅಂತೀವಿ, ಅಯ್ಯೋ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಅಂತೀವಿ. ಅಂದ್ರೆ ಅದರಿಂದ ಪ್ರತಿಫಲ ಪುಣ್ಯನೂ ಆಗಿರ್ಬೋದು ಅಥವಾ ಪಾಪನೂ ಆಗಿರ್ಬೋದು. ಈ ಕರ್ಮದ ಫಲದಲ್ಲಿ ಈ ಕರ್ಮದ ಫಲನೂ 4 ವಿಧಗಳಿದೆ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಣ ಕರ್ಮ ಮತ್ತು ಆಗಮ ಕರ್ಮ ಅಂತ. ಸಂಚಿತ ಕರ್ಮ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ನಮ್ಮ ಕರ್ಮಗಳಿಗೆ ಸಂಚಿತ ಕರ್ಮ ಅಂತಾರೆ. ಪ್ರಾರಬ್ಧ ಕರ್ಮ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತಿರ್ತೀವಲ್ಲ, ನಾವು ಅಂತೀವಿ ಅಯ್ಯೋ ಯಾರು ಪ್ರಾರಬ್ಧ ಅಪ್ಪ ಇದು ಅಂತ ಹೇಳ್ತೀವಲ್ಲ, ಅದೇ ತರ ಇದು ಪ್ರಾರಬ್ಧ ಕರ್ಮ. ಆಮೇಲೆ ಕ್ರಿಯಾಮಣ ಕರ್ಮ ಅಂದ್ರೆ ಈ ಜನ್ಮದಲ್ಲಿ ಮಾಡುತ್ತಿರೋ ಕೆಲಸಕ್ಕೆ ಸಿಕ್ಕೋ ಫಲ, ಅದು ಕ್ರಿಯಾಮಣ ಕರ್ಮ. ಆಗಮ ಕರ್ಮ ಅಂದ್ರೆ ಮುಂದೆ ಮಾಡುವ ಕೆಲಸಕ್ಕೆ ಸಿಗುವ ಫಲಕ್ಕೆ ಆಗಮ ಕರ್ಮ ಅಂತ ಹೇಳ್ತಾರೆ. ನಮ್ಗೆ ಇನ್ನೊಂದು ವಿಷಯ ಗೊತ್ತಿರ್ಬೇಕು, ನಾವು ಮಾಡುವ ಪ್ರತಿಯೊಂದು ಪ್ರತಿಫಲ ಕರ್ಮದ ಪ್ರತಿಫಲ ಇದೆಲ್ಲ ತಕ್ಷಣ ಸಿಗೋದೇ ಇಲ್ಲ. ಅದು ಜನ್ಮಾಂತರಗಳ ನಂತರ ಸಿಗ್ಬೋದು. ಒಂದು ಜನ್ಮದಲ್ಲಿ ಬಿತ್ತಿದ ಕರ್ಮದ ಬೀಜ ಇದೆಯಲ್ಲ, ಅದು ಹಲವಾರು ಜನ್ಮಗಳ ನಂತರ ನಮ್ಗೆ ಫಲವನ್ನು ಕೊಡಬಹುದು. ಇನ್ನು ವಿರಕ್ತಿಗೆ ಬರೋಣ. ವಿರಕ್ತಿ ಮತ್ತೆ ವಿರಕ್ತಿ ಅಂದ್ರೆ ಕೆಲಸದಲ್ಲಿ ವಿರಕ್ತಿ, ಮತ್ತೆ ಇನ್ನೊಂದು ವಿಷಯ ಭಕ್ತಿಯಲ್ಲಿ ಆಸಕ್ತಿ.
ವಿರಕ್ತಿ ಎಂಬ ಪದಕ್ಕೆ ಬಂದ್ರೆ ತ್ಯಾಗ ಮಾಡೋದಕ್ಕೆ ವಿರಕ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಕೆಲಸವನ್ನೇ ತ್ಯಾಗ ಮಾಡ್ಬೇಕಾ? ಇಲ್ಲ, ನಾವು ಕೆಲಸವನ್ನು ಅಥವಾ ಕರ್ಮವನ್ನು ತ್ಯಾಗ ಮಾಡೋ ಅವಶ್ಯಕತೆನೇ ಇಲ್ಲ. ಬರೀ ಕರ್ಮದ ಫಲವನ್ನು ಮಾತ್ರ ನಾವು ತ್ಯಾಗ ಮಾಡ್ಬೇಕು. ಭಗವಂತ ಹೇಳಿದಾಗೆ 2.47 ಶ್ಲೋಕದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೇ ಸಂಗೋಸ್ತ ಕರ್ಮಣಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡೋದಕ್ಕಷ್ಟೇ ಅಧಿಕಾರ, ಆದ್ರೆ ಕರ್ಮ ಫಲಕ್ಕೆ ನಿನ್ಗೆ ಅಧಿಕಾರವಿಲ್ಲ. ಕರ್ಮ ಫಲಕ್ಕೆ ನೀನು ಕಾರಣ ಅಂತ ಭಾವಿಸ್ಲೂ ಬೇಡ. ಹೀಗೆ ಆಮೇಲೆ ನಿನ್ಗೆ ಕರ್ಮ ಮಾಡಬಾರ್ದು ಅಂತೇಳಿ ಅಂದ್ರೆ ಕೆಲಸ ಮಾಡ್ಬಾರ್ದು ಅಂತ ಮನ್ಸನ್ನು ಸಹ ಬರ್ಬಾರ್ದು ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಈ ಕರ್ಮಫಲನ ಅಂದ್ರೆ ಹೇಗಪ್ಪ ನಾವು ಇದನ್ನ ಬಿಟ್ಬಿಡೋದು, ಈ ಕರ್ಮಫಲನ ಬಿಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರವಾಗಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ 18.65 ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಸತ್ಯಂತೆ ಪ್ರತಿಶಾನೆ ಪ್ರಿಯೋಸಿಮೆ. ಅಂದ್ರೆ ಯಾವಾಗ್ಲೂ ನನ್ನನ್ನೇ ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತೆ ನನಗೆ ನಮಸ್ಕರಿಸು. ಆಗ ನೀನು ತಪ್ಪದೆ ನನ್ನ ಬಳಿಗೆ ಬರುತ್ತೀಯಾ, ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನಿನ್ಗೆ ಈ ಭರವಸೆಯನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಏನಿಲ್ಲ, ನಾವೇನ್ ಮಾಡ್ಬೇಕು ಅಂದ್ರೆ ಈ ಕರ್ಮ ಮತ್ತೆ ಕರ್ಮ ಫಲದ ಮಧ್ಯೆ ಭಕ್ತಿನ ತರ್ಬೇಕಷ್ಟೇ. ಅಂದ್ರೆ ಭಕ್ತಿಯಲ್ಲಿ ಆಸಕ್ತಿ ಬೆಳೆಸ್ಕೋಬೇಕು. ಇನ್ನೂ ಸುಲಭವಾಗಿ ಹೇಳೋದಾದ್ರೆ ಏನೋ ತ್ಯಾಗ ಮಾಡದೆ ಶ್ರೀಕೃಷ್ಣನನ್ನ ಮಧ್ಯೆ ತಂದ್ಕೊಂಡ್ರೆ ಸಾಕು, ಅವನ ದಾಸರಾಗ್ಬೇಕು. ಅಂದ್ರೆ ನಾವು ದಾಸರ ಪದದಲ್ಲಿ ಹೇಳಿದ ಹಾಗೆ ದಾಸರ ಮನೆಯ ದಾಸಾನದಾಸರಾಗಿ ನಾವು ಅವನಿಗೆ ಸೇವೆ ಮಾಡ್ಬೇಕು. ನಾವು ಹುಟ್ಟಿದಂತಿಂದ ಒಂದು 3 ಪ್ರಕೃತಿಯ ಗುಣಗಳಿಗೆ ಸತ್ವ, ರಜೋ ಮತ್ತೆ ತಮೋ ಗುಣಗಳಿಗೆ ಅಧೀನರಾಗ್ತಾ ಬರ್ತಾ ಇದ್ವಿ. ಆದ್ರಿಂದ ನಾವೇನ್ ಮಾಡ್ತೀವಿ, ಕರ್ಮ ಮಾಡ್ತಾ ಹೋಗ್ತೀವಿ. ಈ ಕರ್ಮಫಲ ಹೇಗಿದೆ, ಪುಣ್ಯನೇ ಅಥವಾ ನಿಮ್ಗೆ ಗೊತ್ತೇ ಇದೆ ಪಾಪನೋ ಆಗಿರ್ಬೋದು. ನಾವು ಜನ್ಮ ಈ ಪಾಪ ಮಾಡ್ತಾ ಈ ಕರ್ಮಫಲದಿದ್ರಲ್ಲಿ ನಾವು ಜನ್ಮ ಮರಣ ಜರಾ ವ್ಯಾಧಿ ಎಂಬ ಒಂದು ಜೀವನಕ್ಕೆ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಮತ್ತೆ ಭೂಮಿಗೆ ಹುಟ್ಟಿ ಬರ್ಬೇಕಾದ ಸ್ಥಿತಿ ಬರುತ್ತೆ. ಈ ಜೀವನ ಚಕ್ರಕ್ಕೆ ಕೊನೆ ಇಲ್ಲ, ಮೊದಲಿಲ್ಲ, ಏನೂ ಇಲ್ಲ. ಇನ್ನೊಂದು ಉದಾಹರಣೆ ನಾನು ಕೊಡ್ತೀನಿ. ಏನಂದ್ರೆ ಈಗ ನಮ್ ಇಂಟರ್ನೆಟ್ ಇದೆಯಲ್ಲ, ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ಒಂದ್ ಚಕ್ರ ಸುತ್ತಕ್ ಶುರು ಆಗುತ್ತೆ. ಸುತ್ತ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಕೇಳುತ್ತದು, ಸ್ವಲ್ಪ ಸಮಯ ನನ್ನ ಫ್ರೆಂಡ್ ಜೊತೆ ವುಡ್ ಯು ಲೈಕ್ ಟು ಕ್ಲೋಸ್ ದ ಪ್ರೋಗ್ರಾಮ್ ಆರ್ ವುಡ್ ಯು ಲೈಕ್ ಟು ಕಂಟಿನ್ಯೂ ದ ಪ್ರೋಗ್ರಾಮ್ ಅಂತ ಬರುತ್ತೆ. ಇದನ್ನೇ ನಮ್ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ಟು ನಮ್ಮ ಚಾಯ್ಸು ಕ್ಲೋಸ್ ದ ಪ್ರೋಗ್ರಾಮ್ ಅಂತ ಆದ್ರೆ ನಾವು ನಮ್ಮ ಜೀವನದಲ್ಲಿ ಏನನ್ನು ಬಿಡುವ ಅವಶ್ಯಕತೆ ಇಲ್ಲ. ಬರೀ ಭಕ್ತಿಯನ್ನು ಅಂದ್ರೆ ಕೃಷ್ಣನನ್ನ ಸೇರಿಸ್ಕೊಂಡ್ರೆ ಸಾಕು. ಅಕಸ್ಮಾತ್ ನಮ್ ಚಾಯ್ಸು ಕಂಟಿನ್ಯೂ ದ ಪ್ರೋಗ್ರಾಮ್ ಅಂತ ಆದ್ರೆ ನಾವು ಮತ್ತೆ ಜೀವನ ಚಕ್ರದಲ್ಲಿ ಸಿಗ್ಬಿಟ್ಕೊತೇವೆ. ಭಗವತ್ ಶಂಕರಾಚಾರ್ಯ ವೇದಾಂತ ಪ್ರಕಾರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬಂತೆ ಮತ್ತೆ ಜೀವನ ಚಕ್ರದಲ್ಲಿ ಸಿಲ್ಕೊಳ್ತಾ ಹೋಗ್ತೀವಿ. ಇನ್ನ ಭಕ್ತಿ ವಿಷಯಕ್ಕೆ ಬಂದ್ರೆ, ಭಕ್ತಿ ಅಂದ್ರೆ ನಾವು ಭಗವಂತನಲ್ಲಿ ಇಟ್ಟಿರೋ ಒಂದು ಮತ್ತೆ ತೋರಿಸೋ ಪ್ರೀತಿ, ನಂಬಿಕೆ, ನಮ್ರತೆಯಿಂದ ಮಾಡೋ ಸೇವೆ. ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಹಲವಾರು ಶ್ಲೋಕಗಳಲ್ಲಿ ಭಕ್ತಿ ಹೇಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಭಕ್ತಿಯನ್ನು ಅಂದ್ರೆ ಭಗವಂತನ ಸೇವೆಯನ್ನು 9 ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ 9 ಬಗೆಗಳಲ್ಲಿ ಮಾಡಬಹುದು. ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಮತ್ತು ಭಕ್ತಿಯನ್ನು ಸಹ 5 ಭಾವ 5 ರಸಗಳಲ್ಲಿ ಮಾಡಬಹುದು ನಾವು. ಶಾಂತರಸ, ದಾಸ್ಯ, ಸಾಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ ರಸದಿಂದ ಈ 5 ರಸಗಳಲ್ಲೂ ಸಹ ನಾವು ಭಕ್ತಿಯನ್ನ ಮಾಡ್ಬೋದು. ಇನ್ನು ಭಕ್ತಿಯಲ್ಲಿ 9 ಕಂತುಗಳಿದೆ. ಅದ್ಯಾದಂದ್ರೆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತು ಕಡೆಯಲ್ಲಿ ಪ್ರೇಮ. ಭಕ್ತಿ ಸೇವೆಯ ಬಗ್ಗೆ ಶ್ರೀಲಾರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧು ಮತ್ತೆ ಉಪದೇಶಾಮೃತಗಳಲ್ಲಿ ಹೀಗೆ ಹೇಳಿದ್ದಾರೆ. ಇದು ಒಂದು ಭಕ್ತಿ ಯೋಗ ಅಥವಾ ಅಲೌಕಿಕ ಭಕ್ತಿ ಸೇವೆಯ ಮೂಲಕ ಭಗವಂತನೊಂದಿಗೆ ಸಂಪರ್ಕ ಬೆಳೆಸುವ ವಿಜ್ಞಾನ ಅಂತ ಹೇಳಿದ್ದಾರೆ. ಯಾವ ಚಟುವಟಿಕೆಗಳು ನಮಗೆ ಅತಿಯಾಗಿದ್ರೆ ಭಕ್ತಿ ಸೇವೆ ಹಾಳಾಗುತ್ತೆ, ಮತ್ತೆ ಯಾವ ತತ್ವಗಳನ್ನ ನಾವು ಭಕ್ತಿ ಸೇವೆಗೆ ಅನುಕೂಲವಾಗಿದೆ ಅನ್ನೋದನ್ನ ನಮ್ಗೆ ಈ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಇನ್ನು ಶ್ರೀಲಾರೂಪ ಗೋಸ್ವಾಮಿಯವರ ಭಕ್ತಿ ರಸಾಮೃತ ಸಿಂಧು ಅಂತೂ ಸಂಪೂರ್ಣ ಭಕ್ತಿಯ ಬಗ್ಗೆ ಬೋಧಿಸುತ್ತದೆ. ಚಪಲ ಸುಖದಿಂದ ಶಾಶ್ವತ ಸುಖಕ್ಕೆ ಹೇಗೆ ಹೋಗೋ ದಾರಿ ಅಂತ ಹೇಳಿ ತೋರಿಸ್ಕೊಡ್ತಾರೆ.
ಶ್ರೀಮದ್ ಭಾಗವತವಂತೂ ಭಗವಂತನ ಬಗ್ಗೆ, ಅವನ ಅವತಾರಗಳು, ಅವನ ಭಕ್ತರು, ಅವನ ಭಕ್ತರ ವಿವಿಧ ರೀತಿಯ ಭಕ್ತಿಗಳ ಬಗ್ಗೆನೆ ನಮ್ಗೆ ಫುಲ್ಲು ಎಲ್ಲ ಡೀಟೇಲ್ಸ್ ಸಿಕ್ಕತ್ತಲ್ಲಿ. ಈಗ ನಾವು ಕೆಲಸದಲ್ಲಿ ನಿವೃತ್ತಿ ಮತ್ತು ಭಕ್ತಿಯಲ್ಲಿ ಆಸಕ್ತಿ ವಿಷಯನ ನನಗೆ ಕೊಟ್ಟಿರೋ ಭಗವದ್ಗೀತೆ ಶ್ಲೋಕಗಳಿಂದ ಹೇಳೋಣ. ಇಲ್ಲಿ ಬರುವ ಎಲ್ಲಾ ಶ್ಲೋಕಗಳು ಅರ್ಜುನನ ಸಂಶಯದಿಂದ ಎದ್ದ ಪ್ರಶ್ನೆಗಳಿಗೆ ಭಗವಂತನ ಉತ್ತರವಾಗಿರುತ್ತೆ. ಅಧ್ಯಾಯ 2 ಸಾಂಖ್ಯ ಯೋಗದಲ್ಲಿ 2.59 ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವಜ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರ ಬಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊಡಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮನುಷ್ಯ ಹೇಗೆ ಆಧ್ಯಾತ್ಮಿಕವಾಗಿ ನೆಲೆನಿಲ್ಬೇಕು ಅಂತ ತಿಳಿಸ್ತಾರೆ. ನಮ್ಮ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರ ಇಡಬೇಕು, ಆದರೆ ಇಂದ್ರಿಯಕ್ಕೆ ಮಾತ್ರ ಅದರ ರುಚಿ ಹಾಗೇ ಉಳ್ಕೊಂಡಿರುತ್ತೆ. ಈ ಇಂದ್ರಿಯ ಸುಖ ಎಷ್ಟೊಂದು ನಮ್ಮಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ಅದು ಹೊರಗಡೆ ಬರ್ಬೇಕಾದ್ರೆ ತುಂಬಾ ಕ್ರೋಧವಾಗಿ ಸಹ ಬರೋ ಚಾನ್ಸಸ್ ಇದೆ. ಅವಾಗ ಬಂದಾಗ ಅದು ನಮ್ಮನ್ನ ಸರ್ವನಾಶ ಮಾಡತ್ತೆ. ಆದ್ರಿಂದ ನಮ್ಮ ಇಂದ್ರಿಯಗಳಿಗೆ ಏನ್ ಮಾಡ್ಬೇಕು ಅಂದ್ರೆ, ಇನ್ನು ಉತ್ತಮವಾದ ರುಚಿಯ ಅನುಭವವನ್ನು ಕೊಟ್ರೆ ಅದು ಹಳೆಯದನ್ನ ಖಂಡಿತವಾಗೂ ಬಿಟ್ಬಿಡತ್ತೆ, ಅದರ ಬಗ್ಗೆ ಆಸಕ್ತಿಯನ್ನ ಕಳ್ಕೊಂಡ್ಬಿಡತ್ತೆ. ಇದಕ್ಕೆ ಪಿಕ್ಚರ್ ಅಲ್ಲಿ ನಾ ತೋರಿಸಿದಾಗೆ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯ ಕಾರ್ಯ ಇದು. ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಹಿಪ್ಪಿಗಳು ಅಂದ್ರೆ ಯುವಜನರು ಮಾದಕ ದ್ರವ್ಯಗಳಿಂದ ದಾಸರಾಗಿರೋದು ನೋಡ್ತಾರೆ. ಈ ಯುವಜನಾಂಗವು ಅಮೆರಿಕ ಸರ್ಕಾರಕ್ಕೆ ಒಂದು ತಲೆನೋವಾಗಿ ಹೋಗ್ಬಿಟ್ಟಿರುತ್ತೆ. ಇದಕ್ಕೆ ಪರಿಹಾರನೂ ಪಾಪ ಅದು ಹುಡುಕ್ತಾನೆ ಇರುತ್ತೆ. ಅಂತ ಸಮಯದಲ್ಲಿ ಶ್ರೀ ಪ್ರಭುಪಾದರು ಈ ಯುವಜನತೆಗೆ ಹರೇ ಕೃಷ್ಣ ಮಂತ್ರವನ್ನ ಬೋಧಿಸ್ತಾರೆ. ಈ ಹಿಪ್ಪಿಗಳು ನಂತರ ಹ್ಯಾಪಿಗಳಾಗ್ತಾರೆ. ಇದು ಹೇಗ್ ಸಾಧ್ಯವಾಯ್ತು ಅಂದ್ರೆ, ಅವರಿಗೆ ಉತ್ತಮವಾದದ್ದು ಸಿಕ್ಕಿದ್ರಿಂದ ಅದನ್ನ ಹಳೆದನ್ನ ಅವ್ರು ಬಿಟ್ಟು. ಹಾಗೆ ಅಂದ್ರೆ ನಮ್ಗೆ ನೋಡಿ, ಒಳ್ಳೆ ಒಂದು ಊಟ ಸಿಕ್ಕರೆ ಅಂದ್ರೆ ಹೈಯರ್ ಟೇಸ್ಟ್ ಸಿಕ್ಕರೆ ನಾವು ತಂಗಳು ಹಳಸ್ಲಿಗೆ ಯಾಕೆ ಊಟ ಮಾಡ್ತೀವಿ, ಹೊಸದ ನಾವು ಚೆನ್ನಾಗಿರುವುದೇನೆ ಊಟ ಮಾಡ್ತೀವಿ. ಹಾಗೇನೆ ನಮ್ಗೆ ಒಳ್ಳೆ ಒಂದು ದಾರಿ ಸಿಕ್ಕರೆ ನಮ್ಮ ಇಂದ್ರಿಗಳು ಹಳೆಯದನ್ನ ಖಂಡಿತವಾಗೂ ಮರಿತವೆ. ಇನ್ನ 3ನೇ ಅಧ್ಯಾಯ ಕರ್ಮಯೋಗಕ್ಕೆ ಬಂದ್ರೆ, ಈ ಅಧ್ಯಾಯದಲ್ಲಿ ಅರ್ಜುನ ಭಗವಂತನಿಗೆ ಕೇಳ್ತಾನೆ, ನೀನ್ ಹಿಂದೆ ಹೇಳ್ದೆ ಜ್ಞಾನವನ್ನು ಪಡೆದು ಸ್ಥಿತಪ್ರಜ್ಞನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅಧ್ಯಾತ್ಮದಲ್ಲಿ ಮುಂದುವರಿಯುತ್ತೇನೆ. ಈ ಉದ್ದವೆಂಬ ಕರ್ಮವನ್ನು ಹೇಗ್ ಮಾಡ್ಬೇಕು? ಈ ಪ್ರಶ್ನೆಗೆ ಉತ್ತರವಾಗಿ ಭಗವಂತ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನ ಸ್ಪಷ್ಟಪಡಿಸ್ತಾನೆ. ಈ ಅಧ್ಯಾಯದಲ್ಲಿ ಕರ್ಮ ಎಂದ್ರೇನು, ಕರ್ಮ ಹೇಗ್ ಮಾಡ್ಬೇಕು, ತ್ಯಾಗ ಅಂದ್ರೇನು ಅಂತ ಎಲ್ಲ ತಿಳಿಸ್ತಾ ಹೋಗ್ತಾನೆ. 3.3 ನಲ್ಲಿ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರ್ತಾರೆ. ಇಲ್ಲಿ ಪರಮಾತ್ಮ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾನೆ. ಅಂದ್ರೆ ಆತ್ಮವನ್ನು ಪರಮಾತ್ಮನ ಜೊತೆ ಹೇಗೆ ಸೇರಿಸ್ಕೊಳ್ಳೋದು ಅಂದ್ರೆ ಲೀನವಾಗೋದು ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರ ಪಡೆಯಲ್ಲಿ 2 ದಾರಿ ಇದೆ. ಒಂದು ತತ್ವಜ್ಞಾನ ಅಂದ್ರೆ ಸಾಂಖ್ಯ ಯೋಗ, ಅದರಲ್ಲಿ ತತ್ವಶಾಸ್ತ್ರದ ಮೂಲಕ ಇಂದ್ರಿಯ, ಮನಸ್ಸು, ಪ್ರಕೃತಿ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇನ್ನೊಂದು ದಾರಿ ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಸೇವೆ. ಇವೆರಡರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ತುಂಬಾ ಉತ್ತಮವಾದದ್ದು, ಏಕೆಂದ್ರೆ ಇದು ಮತ್ತೆ ಸುಲಭವಾದದ್ದು. ಏಕೆಂದರೆ ತತ್ವಶಾಸ್ತ್ರದ ಮೂಲಕ ನಾವು ಇಂದ್ರಿಯಗಳನ್ನ ಪರಿಶುದ್ಧಗೊಳಿಸೋದಕ್ಕಿಂತ ನೋಡಿ, ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಸಮಯ ಬೇಕು, ಹಣ ಬೇಕು, ಎಲ್ಲ ಬೇಕು. ಇವೆಲ್ಲ ನಮ್ ಕಲಿಯುವುದರಿಗೆ ತುಂಬಾ ಕಷ್ಟ ಸಿಗೋದು. ಕೃಷ್ಣ ಪ್ರಜ್ಞೆಯ ಅಂದ್ರೆ ಭಕ್ತಿ ಸೇವೆಯ ನೇರ ವಿಧಾನದಿಂದ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸ್ಕೋಬಹುದು ಮತ್ತು ಆತ್ಮ ಸಾಕ್ಷಾತ್ಕಾರನ ಪಡೆಯಬಹುದು. ಚಿತ್ರದಲ್ಲಿ ತೋರಿಸಿದಾಗೆ ನೆಕ್ಸ್ಟ್ ಈ ಚಿತ್ರದಲ್ಲಿ ತೋರಿಸಿದ್ರೆ ಒಂದು ಇದು ತತ್ವಜ್ಞಾನದಿಂದ ಪಡೆಯೋದು, ಈ ಕಡೆ ಪಿಕ್ಚರ್ ಅಲ್ಲಿ ಇನ್ನೊಂದು ಈ ಕಡೆಗೆ ಭಕ್ತಿಯಿಂದ, ಮಧ್ಯದಲ್ಲಿ ಲಿಫ್ಟ್ ಇದೆ. ಅಂದ್ರೆ ನಾವ್ ಈ ಭಕ್ತಿ ಸೇವೆಗೆ ಹೋದ್ರೆ ಇದೊಂಥರ ಚಿತ್ರದಲ್ಲಿ ತೋರಿಸಿದಾಗೆ ಒಂಥರ ಲಿಫ್ಟ್ ಇದ್ದ ಹಾಗೆ. ಈ ಭಕ್ತಿ ಯೋಗ ಇದೆಲ್ಲ ಇದು
ಮೆಟ್ಲನ್ನು ಬಳಸದೆ ಮೇಲೆ ಇರ್ಬೋದು. ನಿಮ್ಗೆಲ್ಲರಿಗೂ ಇನ್ನೊಂದು ಗಾದೆ ಗೊತ್ತಿರ್ಬೋದು, ನಮ್ಮ ಕನ್ನಡದಲ್ಲಿ ಇದಿದೆ, ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದು ಅಂತ. ಅಂದ್ರೆ ಯಾವಾಗಾದ್ರೂ ಒಂದು ಹತ್ತಿರ ದಾರಿ, ಒಂದು ಜಾಗವನ್ನು ತಲುಪಕ್ಕೆ ಒಂದು ಹತ್ತಿರವಾದ ಜಾಗ ಇದ್ದಾಗ ಯಾಕೆ ಸುತ್ತಿ ಸುತ್ತಿ ನಾವೀಗ ಹೋಗ್ಬೇಕು, ಆಗ ಹತ್ತಿರದಲ್ಲೇ ಶಾರ್ಟ್ ಕಟ್ ಅಲ್ಲೇ ಹೋಗ್ಬೋದಲ್ಲ. ಅದೇ ತರ ಭಕ್ತಿ ಸೇವೆಯನ್ನ ನಾವು ಒಂದು ಆತ್ಮ ಸಾಕ್ಷಾತ್ಕಾರ ಮೂಲಕ ನಾವು ಸಾಕ್ಷಾತ್ಕಾರ ಪಡ್ಕೋಬೇಕಾದ್ರೆ ಭಕ್ತಿ ಸೇವೆಗೆ ಹೋದ್ರೆ ಬಹಳ ಉತ್ತಮವಾದದ್ದು ಅಂತ ಹೇಳಿ. ಮತ್ತೊಂದು ವಿಷಯ ಏನಂದ್ರೆ, ಭಕ್ತಿಯಲ್ಲಿ ಮಾಡಿದ ಸ್ವಲ್ಪ ಕಾರ್ಯವು ನಮ್ಮ ಮುಂದಿನ ಜನ್ಮಕ್ಕೆ ಮುಂದುವರಿತಾ ಹೋಗುತ್ತೆ. ಇದಕ್ಕೆ 2.14 ಹೇಳ್ತಾರೆ, ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಈ ಸ್ವಲ್ಪಾನು ಒಂದು ಭಕ್ತಿಯನ್ನು ಮಾಡಿದ್ರೆ ಸಹ ಇದನ್ನ ನಮ್ಮ ಮುಂದಿನ ಜನ್ಮಕ್ಕೆ ಮುಂದುವರಿಯುತ್ತೆ, ನಿಮ್ಗೆ ಭಯ ಬೇಡ ಅಂತ ಪರಮಾತ್ಮ ಹೇಳ್ತಾನೆ. 3.4 ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ, ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾವು ಎಲ್ಲಾ ಕಾರ್ಯಗಳನ್ನು ಬಿಟ್ಬಿಡ್ಬಾರ್ದು, ನಿಗದಿತ ಕರ್ತವ್ಯಗಳನ್ನು ಮಾಡ್ಲೇಬೇಕು. ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಕೆಲಸವನ್ನ ತಕೊಂಡ್ಬಿಟ್ಟು ಏನೋ ವೈರಾಗ್ಯದ ಹೆಸರುಗಳು ಅಥವಾ ಸುಳ್ಳು ನೆಪದಿಂದ ಕೆಲಸವನ್ನ ಅಡ್ಡಕ್ಕೆ ಬಿಟ್ಬಿಡ್ಬಾರ್ದು, ಕರ್ತವ್ಯ ಲೋಪ ಆಗುತ್ತೆ. ಅದಾದ್ರಿಂದ ಅವ್ರಿಗೆ ಏನಾಗುತ್ತೆ, ಶಿಕ್ಷೆ ಸಿಗುತ್ತೆ. ಎಲ್ಲಾ ಸಮಯದಲ್ಲೂ ಕೆಲಸವನ್ನ ತ್ಯಜಿಸ್ತೀನಿ ಅನ್ನೋದೇ ಒಂದು ಸರಿಯಾದ ದಾರಿಯಲ್ಲ, ಹಾಗೂ ವೈರಾಗ್ಯದಿಂದ ಪರಿಪೂರ್ಣತೆಯನ್ನು ಸಾಧಿಸೋಕ್ಕೂ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರು ಹೇಳ್ಬೋದು, ನಾನು ಎಲ್ಲವನ್ನ ತ್ಯಜಿಸಿದ್ದೀನಿ, ಕಾಡಲ್ಲಿ ಇರ್ತೀನಿ, ಹಣ್ಣು ಹಂಪಲುಗಳು ತಿಂತೇನೆ, ಎಲ್ಲಾ ಐಹಿಕ ಬಂಧನ ದೂರವಿರ್ತೇನೆ ಎಂದ ಮಾತ್ರಕ್ಕೆ ಅವರು ವೈರಾಗ್ಯ ಆಗಲಾರ. ಈ ಪಿಕ್ಚರ್ ತೋರಿಸಿದೀನಿ ಆ ತರ, ಈ ತರ ಬದುಕನ್ನು ಇದು ಒಂಥರ ಡೋಂಗಿ ಕಳ್ಳ ವೈರಾಗಿ, ಇದೊಂಥರ ಕಳ್ಳ ವೈರಾಗಿಗಳು. ಈ ತರದ ಬದುಕನ್ನು ಒಂದು ಮಂಗ ಸಹ ಮಾಡುತ್ತೆ. ಅಂದ್ರೆ ಅದು ಕಾಡಿನಲ್ಲಿ ಇರುತ್ತೆ, ಹಣ್ಣು ತಿನ್ನುತ್ತೆ, ಐಹಿಕ ವಸ್ತುಗಳಿಂದ ದೂರನೇ ಇರುತ್ತೆ. ಅದನ್ನ ವೈರಾಗಿ ಅಂತ ಹೇಳಕ್ ಆಗೋದೇ ಇಲ್ಲ. ಡೋಂಗಿತನದಿಂದ ಅಥವಾ ಏನು ಡಿಸ್ಟರ್ಬೆನ್ಸು, ಐಹಿಕ ವಸ್ತುಗಳ ಮೇಲೆ ಆಸೆ ಇಲ್ಲ, ಅದನ್ನ ನಾವು ವೈರಾಗ್ಯ ಅಂತ ಹೇಳಕ್ ಆಗೋದಿಲ್ಲ. ಡೋಂಗಿತನದಿಂದ ಅಥವಾ ಕಪಟತನದಿಂದ ಮಾಡಿದ ವೈರಾಗ್ಯಕ್ಕೆ ಮರ್ಕಟ ವೈರಾಗ್ಯ ಅಥವಾ ಫಲ್ಗು ವೈರಾಗ್ಯ ಅಂತಾರೆ. ಇದರಿಂದ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ದೇವರು ಕೊಟ್ಟ ಬುದ್ಧಿಯನ್ನು ಉಪಯೋಗಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚಿಸ್ಬಿಟ್ಟು ನಾವು ಸನ್ಯಾಸವನ್ನು ಸೇರಿಸ್ಕೊಂಡು ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು. ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಪಿಕ್ಚರ್ ನಲ್ಲಿ ಪ್ರಭುಪಾದರ ಶಿಷ್ಯರುಗಳಿದ್ದಾರೆ, ಇವರೆಲ್ಲ ಯುಕ್ತ ವೈರಾಗ್ಯಗಳು ಅಂತ ಹೇಳ್ಬೋದು. ಇವರೆಲ್ಲರ ಹೆಸರುಗಳು ನನಗೆ ಗೊತ್ತಿಲ್ಲ, ಆದ್ರೂ ಒಂದು ಕೆಲವ್ರದ್ದು ಗೊತ್ತಿದೆ. ಜಯಪತಾಕ್ ಸ್ವಾಮಿ ಮಹಾರಾಜ್ ಇದ್ದಾರೆ, ರಾಧಾನಾಥ್ ಸ್ವಾಮಿ ಮಹಾರಾಜ್, ಭಕ್ತಿಚಾರು ಸ್ವಾಮಿ ಮಹಾರಾಜ್, ವ್ಯೋಮಪಾದ ಸ್ವಾಮಿ, ಅಂಬರೀಶ್ ದಾಸ್ ಇದ್ದಾರೆ, ಮುಂತಾದವರು ಇದರಲ್ಲಿದ್ದಾರೆ. ಇವರೆಲ್ಲ ನಾವು ಯುಕ್ತ ವೈರಾಗ್ಯಗಳು ಅಂತ ಹೇಳ್ಬೋದು. 3.5 ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಕರ್ಮಕೃತ್ ಕಾರ್ಯತೆ ಹವಶ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ಜೀವಿಯು ಹುಟ್ಟಿದ ಕ್ಷಣದಿಂದ ಪ್ರಕೃತಿಯ ಗುಣಗಳಿಗೆ ಪ್ರಭಾವಿತನಾಗಿ ಹೋಗ್ಬಿಡ್ತಾನೆ. ಕೆಲವೊಮ್ಮೆ ನಾವ್ ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ ಹೇಳೋದು, ಯಾರಾದ್ರೂ ಮೈಗಳತ್ತಿಂದ ಕೆಲಸ ಮಾಡ್ಲಾಗ್ದಿದ್ರೆ ಹೇಳ್ತಿರ್ತಾರೆ, ನಾನು ಆಧ್ಯಾತ್ಮಕ್ಕೆ ಸೇರ್ಬಿಡ್ತೀನಪ್ಪ, ಅಲ್ಲಿ ಏನ್ ಕೆಲಸ ಬಗ್ಸೇ ಇಲ್ಲ, ಏನಿಲ್ಲ, ಉಂಡು ತಿನ್ಕೊಂಡು ಹಾಯಾಗಿರ್ಬೋದು ಅಂತ. ಅದು ತುಂಬಾ ತಪ್ಪು ತಿಳುವಳಿಕೆ. ಅಲ್ಲಿಯೂ ಸಹ ನಾವು ಯಾವ್ದಾದನ್ನು ಕೆಲಸ ಮಾಡ್ಲೇಬೇಕು. ಏನಿಲ್ಲವೆಂದ್ರು ನಮ್ ದೇಹನ ಪೋಷಣೆಗಾಗಿ ಆದ್ರೂ ನಾವು ಕೆಲಸ ಮಾಡ್ಲೇಬೇಕಾಗುತ್ತೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದ ಹಾಗೆ, ತೆಕ್ತಾ ಸಧರ್ಮಂ ಚರಣಾಂಬುಜಂ ಹರೇ ಭಜನ್ನ ಪಕ್ವೋ ತಪತೆ ತತೋ ಯದಿ ಯತ್ರಾಕ್ವಾ ವಾ ಭದ್ರಮಾಬುಧಾಮುಷ ಕಿಂಕೋ ವಾತಾ ಆಪ್ತೋ ಭಜತಾಂ ಸುಧರ್ಮತಃ. ಕೆಲವೊಮ್ಮೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಮನುಷ್ಯನು ಶಾಸ್ತ್ರಗಳನ್ನು ವಿಧಿಸಿದ ಕರ್ಮಗಳನ್ನು ಮಾಡದೇ ಇರ್ಬೋದು, ಅಥವಾ ಕೆಲವೊಮ್ಮೆ ಭಕ್ತಿ ಸೇವೆಯನ್ನು ಸಮರ್ಪಕವಾಗಿ ಮಾಡದೇ ಇರ್ಬೋದು. ಆದ್ರೆ ಅವನಿಗೆ ಏನು ನಷ್ಟ, ಏನು ನಷ್ಟ ಮತ್ತೆ
ಕಷ್ಟ ಏನು ಆಗ್ಲ ಕೇಳು ಸಹ ಆಗೋದಿಲ್ಲ. ಯಾಕೆಂದ್ರೆ ಅವನು ಭಗವಂತನ ಅವಲಂಬಿಸಿರ್ತಾನೆ. ಭಗವಂತ ಭಾವಗ್ರಾಹಿ ಭಾವಗ್ರಾಹಿ ಜನಾರ್ದನ. ಅದರಿಂದ ಅವನು ತನ್ನ ಭಕ್ತರಿಗೆ ಉತ್ತಮವಾದದ್ದನ್ನೇ ನೀಡ್ತಾನೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಉದಾಹರಣೆ ನಾನು ಕೊಡ್ತೀನಿ. ಅಜಮಿಳ ಇದ್ದಾನಲ್ಲ, ಅವನು ಆಕ್ಚುಲಿ ಭಗವಂತನ ಭಕ್ತ ಆಗಿರ್ತಾನೆ. ಒಂದು ಕೆಟ್ಟ ಹೆಣ್ಣಿನ ಸಹವಾಸದಿಂದ ಅವನೇನ್ ಮಾಡ್ತಾನೆ, ಧರ್ಮವನ್ನ ಮರ್ತು ಬಿಟ್ಟಿರ್ತಾನೆ. ಆದ್ರೆ ಅವನು ತನ್ನ ಸಾವಿನ ಸಮಯದಲ್ಲಿ ತನ್ನ ಮಗನಾದ ನಾರಾಯಣನನ್ನ ಕರೀತಾನೆ. ಅಂದ್ರೆ ಅವನಿಗೆ ಎದುರುಗಡೆ ಯಮಭಟ್ರು ಬಂದ್ಬಿಟ್ಟಿರ್ತಾರೆ, ಎಲ್ಲ ಕರೆದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವನ್ನ ನೋಡ್ಬಿಟ್ಟು ಹೆದರಿಕೆ ಆಗುತ್ತೆ. ಅವ್ನ ಮಗ ತುಂಬಾ ಸಣ್ಣವನಿರ್ತಾನೆ. ಅವ್ನ ಅಕಸ್ಮಾತ್ ಬಂದ್ಬಿಟ್ರೆ ಅವನೆಲ್ಲಿ ಹೆದರ್ಕೋತಾನೆ ಅನ್ನೋ ಒಂದು ಭಾವನೆಯಿಂದ ಅವನೇನ್ ಮಾಡ್ತಾನೆ, ನಾರಾಯಣ ನಾರಾಯಣ ಅಂತ ಕೂತ್ಕೋತಾನೆ. ಆದ್ರಿಂದ ಏನ್ ಮಾಡ್ತಾರೆ, ಭಗವಂತ ಏನ್ ಮಾಡ್ತಾನೆ, ಅವ್ನು ಹಿಂದೆ ಮಾಡಿದ ಒಂದು ಅವನು ಪುಣ್ಯದ ಕೆಲ್ಸ ಇರುತ್ತಲ್ಲ, ಅದರಿಂದ ಭಗವಂತ ಏನ್ ಮಾಡ್ತಾನೆ, ತನ್ನ ದೂತರನ್ನ ಕಳಿಸ್ಕೊಡ್ತಾನೆ. ಅಲ್ಲಿ ಯಮಭಟ್ರು ಬರ್ತಾರೆ. ಯಾಕೆಂದ್ರೆ ಅವ್ನು ಅಷ್ಟೊಂದು ಮಹಾ ಪಾಪಗಳು ಮಾಡಿರ್ತಾನೆ. ಅವನನ್ನ ಯಮದೂತರು ಕರ್ಕೊಂಡು ಹೋಗೋಕೆ ಏನ್ ಬರ್ತಾರೆ. ಆದ್ರೆ ಈ ವಿಷ್ಣು ದೂತರು ಏನ್ ಮಾಡ್ತಾರೆ, ಅವ್ರ ಹತ್ರ ಇಲ್ಲ, ಇವನು ಭಗವಂತನ ಭಕ್ತ ಅಂತ ಹೇಳ್ಬಿಟ್ಟು ತಮ್ಮ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವಿರೋಧವಾಗಿ ಪಕ್ಕದಲ್ಲಿ ನಾ ತೋರಿಸಿದ ಪಿಕ್ಚರ್ ತರ ಇನ್ನೊಬ್ಬ ಭೌತಿಕವಾಗಿ ಎಲ್ಲಾ ಕಾರ್ಯವನ್ನು ಮಾಡಿ ಹೆಸರು ಗಳಿಸಿ ಎಲ್ಲಾ ಕೀರ್ತಿ ಗಳಿಸಿರ್ತಾನೆ. ಆದ್ರೆ ಅವನು ಕೃಷ್ಣ ಪ್ರಜ್ಞೆ ಬರಲ್ಲ, ಕೃಷ್ಣನ ಭಕ್ತನಾಗೋಲ್ಲ. ಅದು ಅಂತದೇನು ಉಪಯೋಗ ಇಲ್ಲ. ಅಂತದ್ ಅವನು ಆತರ ಮಾಡಿದ್ರೆ ಅದು ಅವನ ಸಾವಿನ ಸಮಯದಲ್ಲಿ ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಅದೇ ಹಿರಣ್ಯಕಶಿಪು ಉದಾಹರಣೆ. ಅವನು ಎಲ್ಲಾ ನೋಡಿ ಎಷ್ಟು ಕೀರ್ತಿ ತಗೊಂಡಿರ್ತಾನೆ. ಆದ್ರೆ ಅವನು ಭಗವಂತನ ದ್ವೇಷಿಸ್ತಿದ್ದ. ಮಗ ಪ್ರಹ್ಲಾದ ನಾರಾಯಣನೇ ಭಗವಂತ ಅಂತ ಹೇಳಿದ್ರು ಸಹ ಅವನು ಅದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅವನು ತನ್ನ ಸಾವನ್ನ ತಾನೇ ತಂದ್ಕೊಂಡ. ಪರಮಾತ್ಮ ನರಸಿಂಹ ರೂಪದಲ್ಲಿ ಬಂದು ಅವನನ್ನ ನಾಶ ಮಾಡ್ತಾನೆ. ಇದೇ ತರ ಬಲಿ ಚಕ್ರವರ್ತಿನೂ ಸಹನು ಪರಮಾತ್ಮನಿಂದ ವಾಮನ ರೂಪದಿಂದ ಬಂದ ಭಗವಂತನಿಂದ ನಾಶವಾಗ್ತಾನೆ. 3.6 ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನು ಖಂಡಿತವಾಗಿಯೂ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು. ಇಲ್ಲಿ ಮಿಥ್ಯಾಚಾರಿಗಳ ಬಗ್ಗೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಡೋಂಗಿ ಬಾಬಾ, ನಾ ಹಿಂದೆ ಹೇಳಿದ್ನಲ್ಲ ನಿಮ್ಗೆ, ಡೋಂಗಿ ಬಾಬಾ ಅಥವಾ ಕಳ್ಳ ಸನ್ಯಾಸಿಗಳ ಬಾಯಲ್ಲಿ ಎಲ್ಲಾ ಬಿಟ್ಟಿದೀನಿ ಅಂತ ಹೇಳ್ತಾರೆ. ಆದ್ರೆ ಅವರು ಇಂದ್ರಿಯಗಳ ಮಾತ್ರ ಯಾವಾಗ್ಲೂ ಐಕ್ಯವಾಗಿಯೇ ಆಲೋಚಿಸ್ತಾ ಇರುತ್ತೆ. ಅವ್ರ ಹೆಸರಿಗೆ ಮಾತ್ರ ಧಾರ್ಮಿಕರಂತೆ ನಟಿಸ್ತಾರೆ. ಅವರು ಮಿಥ್ಯಾಚಾರಿಗಳು. ಇಲ್ಲಿ ಭಗವಂತ ಅರ್ಜುನನ್ ಹೇಳ್ತಾ ಇದ್ದಾನೆ, ನೀನು ಸಹ ಆ ಕಳ್ಳ ಸನ್ಯಾಸಿಗಳ ಮಿಥ್ಯಾಚಾರಿಗಳ ತರ ಎಲ್ಲಾ ಮೇಲ್ನೋಟಕ್ಕೆ ಇಂದ್ರಿಯ ಭೋಗಗಳನ್ನು ಬಿಟ್ಟಂತೆ ನಟಿಸಿ ಮತ್ತೆ ಎಲ್ಲವನ್ನೂ ಮುಂದುವರಿಸೋದಕ್ಕಿಂತ ನೀನು ನಿನ್ನ ಧರ್ಮವಾದ ಕ್ಷತ್ರಿಯ ಧರ್ಮ ಅಂದ್ರೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. 3.7 ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಸ್ಯ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕವಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಾಸಕ್ತವಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಇಲ್ಲಿ ಪ್ರಾಮಾಣಿಕವಾಗಿ ಭಕ್ತಿಯಲ್ಲಿ ತೊಡಗುವ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಹಿಂದೆ ಹೇಳಿದ ಮಿಥ್ಯಾಚಾರಿಗಳ ಪ್ರತಿಯಾಗಿ ಇನ್ನೊಬ್ಬ ಪ್ರಾಮಾಣಿಕ ಅಂದ್ರೆ ಬೇರೆಯವರು ಪ್ರಾಮಾಣಿಕವಾಗಿ ತನ್ನ ಇತಿಮಿತಿಯನ್ನು ಹಾಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಭಕ್ತಿಯಲ್ಲಿ ತೊಡಗಿಸ್ಕೊಂಡ್ರೆ ಇವನು ಪ್ರಾಮಾಣಿಕವಾಗಿ ಭಕ್ತಿ ಸೇವೆಯನ್ನು ಮಾಡುವನು ಅಂತ ತಿಳ್ಕೊಬೇಕು. ಇವನು ಮಿಥ್ಯಾಚಾರಿಗಳಿಗಿಂತ ತುಂಬಾ ಉತ್ತಮನು ಅಂತ ಹೇಳ್ತಾ ಇದ್ದಾರೆ. 3.8 ನೇತಂ ಕುರು ಕರ್ಮತ್ವಂ ಕರ್ಮಜಾಯೋ ಹೆ ಕರ್ಮಣಃ ಶರೀರ ಯಾತ್ರಾಪಿ ಜತೆ ನ ಪ್ರಸಿದ್ಧೈದ ಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡೋದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಇಲ್ಲಿ ಭಗವಂತ ನಿಯಮಿತ ಕರ್ಮಗಳ ಬಗ್ಗೆ ಹೇಳ್ತಾನೆ. ಎಲ್ಲರಿಗೂ ತಮ್ಮದೇ ಆದ ಕೆಲಸಗಳಿರುತ್ತೆ, ವಯಸ್ಸಿಗೆ ತಕ್ಕ ಕೆಲಸ. ಮಕ್ಕಳು ಯುವಕರು ಇದ್ರು ಅವ್ರವ್ರಿಗೆ ಒಂದ್ ವಯಸ್ಸಿಗೆ ತಕ್ಕನಾಗಿ ಕೆಲಸಗಳಿರುತ್ತೆ, ಅವುಗಳನ್ನ ಅವ್ರು ಮಾಡ್ಲೇಬೇಕು. ಆಮೇಲೆ ವೃತ್ತಿಗೆ ತಕ್ಕ ಕೆಲಸ, ಅಲ್ಲಿನ ತೋರಿಸಿದ ಪಿಕ್ಚರ್ ಅಲ್ಲೆಲ್ಲ ಇದೆ. ವೃತ್ತಿಗೆ ತಕ್ಕ ಕೆಲಸ ಅಂದ್ರೆ ಶಿಕ್ಷಕರು, ವೈದ್ಯರು, ಸೈನಿಕರು ಮತ್ತು ವರ್ಣಗಳ ಅಂದ್ರೆ ಅವರವ್ರ ವೃತ್ತಿಗಳ ಪ್ರಕಾರ ಅವ್ರವ್ರ ಕೆಲಸಗಳನ್ನ ಮಾಡಲೇಬೇಕು. ಇನ್ನ ವರ್ಣಗಳ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅವರವರ ಒಂದು ವರ್ಣಗಳ ಪ್ರಕಾರನು ಅವ್ರವ್ರ ಕೆಲಸಗಳನ್ನ ಅವರು ಖಂಡಿತ ನಿಯಮಿತ ಕೆಲಸಗಳನ್ನು ಅವರು ಮಾಡ್ಲೇಬೇಕೆಂದ್ರು. ಇದರಿಂದ
ಅವರು ದೇಹದ ರಕ್ಷಣೆ ಆಗುತ್ತದೆ ಮತ್ತು ಜೀವನ ನಡೆಸಲು ಹಣವನ್ನು ಸಹ ಗಳಿಸಬಹುದು. ಅಕಸ್ಮಾತ್ ನಾವೇನಾದ್ರು ಧರ್ಮ ಗ್ರಂಥಗಳನ್ನು ಓದಿದೀವಿ, ಭಗವದ್ಗೀತೆ ಓದಿದ್ದೀನಪ್ಪ, ನಾನು ಭಾಗವತ ಓದಿದ್ದೀನಿ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕೆಂದ್ರೆ ನಾವು ದುಡಿಲೇಬೇಕು. ಅಧ್ಯಾತ್ಮದ ಹೆಸರು ಹೇಳ್ಕೊಂಡು ನಮ್ಮ ಕರ್ತವ್ಯಗಳಿಂದ ನಾವು ಯಾವತ್ತೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. 3.9 ಯಜ್ಞಾತಾತ್ ಕರ್ಮಣ್ಯೋನ್ಯತ್ಯ ಲೋಕೋಯಂ ಕರ್ಮ ಬಂಧನಃ ತದತ್ತಂ ಕರ್ಮ ಕೌಂತೆಯ ಮುಕ್ತ ಸಂಘ ಕ್ಷಮಾಚರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನೀನು ನಿಯಮಿತ ಕರ್ಮಗಳನ್ನು ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗುತ್ತೀಯೇ. ಇಲ್ಲಿ ಭಗವಂತ ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಪೂರ್ಣ ಕರ್ಮವನ್ನು ಬಿಡಕ್ಕಾಗಲ್ಲ, ಪೂರ್ಣ ಆಧ್ಯಾತ್ಮದಲ್ಲೂ ತೊಡಗಿಸ್ಕೊಲ್ಲ ಆಗದೆ ಇದ್ದಾಗ ಇಂಥ ಸಮಯದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಿಗಾಗಿ ಮಾಡಿದ ಎಲ್ಲಾ ಕೆಲಸವೂ ಎನಿಸುತ್ತೆ ಅಂದ್ರೆ ಯಾವ ಕೆಲಸವನ್ನು ಮಾಡಿದರೂ ಭಗವಂತನಿಗಾಗಿ ಮಾಡ್ಬೇಕು. ಉದಾಹರಣೆ, ಅಡಿಗೆನೇ ತೆಗೆದುಕೊಂಡ್ರೆ ಅಡಿಗೆ ಎಂಬ ಕಾರ್ಯವನ್ನು ಮಾಡದೇ ಇರೋದಕ್ಕಿಂತ ಅಡಿಗೆ ಮಾಡಿ ಅದನ್ನ ಕೃಷ್ಣನಿಗಾಗಿ ಅರ್ಪಿಸಿ ಪ್ರಸಾದವಾಗಿ ಸಿಕ್ಕಬೇಕು. ಇಲ್ಲದೆ ಇದ್ರೆ ಇದು ಕರ್ಮ ಬಂಧನದಿಂದ ಮತ್ತೆ ಅದನ್ನ ಪ್ರಸಾದವಾಗಿ ನಾವು ಅದನ್ನ ಕೃಷ್ಣನಿಗೆ ನಾವು ಅರ್ಪಿಸದೇ ಇದ್ರೆ ಹಾಗೇನೆ ತಿಂದ್ರೆ ಇದು ಮತ್ತೆ ಕರ್ಮ ಬಂಧನದಿಂದ ನಾವು ಸಿಕ್ಕಾಕೊಳ್ತೇವೆ. ಪ್ರತಿಯೊಂದು ಕರ್ಮಕ್ಕೂ ಪ್ರತಿಫಲ ಇದ್ದೇ ಇರುತ್ತೆ. ಪ್ರತಿಫಲವಿಲ್ಲದೆ ಯಾರು ಯಾವ ಕಾರ್ಯವನ್ನು ಮಾಡೋದೇ ಇಲ್ಲ. ಈಶೋಪನಿಷತ್ತಿನಲ್ಲಿ ಹೇಳಿದಂತೆ ಭಗವಂತನು ಪೂರ್ಣನು, ಹೌದಾ, ಅವನು ಪೂರ್ಣ. ನಮ್ಮ ಯಾವುದೇ ಕಾರ್ಯವನ್ನಾಗಲಿ, ಯಾವ ಕ್ಷೇತ್ರದಲ್ಲೇ ಆಗ್ಲಿ, ಜಗತ್ತಲ್ಲಿ ಯಾವ ಸೇವೆಗಳನ್ನಾಗ್ಲಿ ನಾವು ಪೂರ್ಣನಾದ ಭಗವಂತನಿಗೆ ಸಮರ್ಪಿಸದಿದ್ದರೆ ಅದು ಅಪರಿಪೂರ್ಣವಾಗಿಯೇ ಉಳಿಯುತ್ತದೆ ಮತ್ತು ಇದು ನಮ್ಮನ್ನ ಕರ್ಮ ಬಂಧನದಿಂದ ಸಿಲುಕಿಸ್ತದೆ. ಯಾವ ಕಾರ್ಯವನ್ನು ಮಾಡಿದರೂ ಕೃಷ್ಣಾರ್ಪಣ ವಸ್ತು ಅಂದ್ರೆ ಕೃಷ್ಣನಿಗೆ ಸಮರ್ಪಿತ ಎಂದು ಪೂರ್ಣ ಮಾಡಿದರೆ ಅಲ್ಲಿಗೆ ನಾವು ಎಲ್ಲ ಇದರಿಂದ ಬಿಡಿಸ್ಕೋಬಹುದು. ನಾವು ನಮ್ಮ ಕಾರ್ಯವನ್ನು ಅಕಸ್ಮಾತ್ ನಮ್ದು ಯಾವ್ದಾದ್ರು ಕೆಲಸವನ್ನ ನಾವು ದುಡ್ಡಿಗಾಗಿ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ, ಬಂದ ಹಣವನ್ನು ಭಗವಂತನ ಸೇವೆಗಾಗಿ ಸರ್ವ ಕೊಡ್ಬೋದು. ಭಗವಂತನಿಗೆ ಸಂಬಂಧ ಪುಸ್ತಕ ತಗೋಬಹುದು, ಪವಿತ್ರ ಕ್ಷೇತ್ರಗಳಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಅಥವಾ ದೇವಸ್ಥಾನಗಳಿಗೆ ಅಗತ್ಯವಾದ ಸಾಮಾನುಗಳನ್ನು ಎಲ್ಲ ಒದಗಿಸ್ಬೋದು. ನಮಗೊಂದು ಮನಸ್ಸಿನಲ್ಲಿ ಪ್ರಶ್ನೆ ಬರ್ಬಹುದು, ಸಂಸಾರದಲ್ಲಿ ಇಟ್ಕೊಂಡು ಹೇಗಪ್ಪ ಈ ನಿಷ್ಕಾಮ ಕರ್ಮ ಮಾಡೋದು ಅಂತ. ತಾವರೆ ಎಲೆ ಹೇಗೆ ಕೆಸನಲ್ಲಿದ್ರು ಅದು ಪಸೆಯನ್ನು ಅಂಟಿಸ್ಕೊಳ್ಳೋದಿಲ್ಲ, ಹಾಗೆ ಸಂಸಾರದಲ್ಲಿದ್ದು ಏನನ್ನೂ ತ್ಯಜಿಸದೆ ಅಲ್ಲೂ ಬರುವ ತಾಪತ್ರಯಗಳು ಅಂದ್ರೆ 3 ಕ್ಲೇಶಗಳಿದೆಯಲ್ಲ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಈ ಕ್ಲೇಶಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಸಂಸಾರದಲ್ಲೇ ಇದ್ದು ಬರುವ ಕಷ್ಟ ತಾಪತ್ರಯಗಳನ್ನು ಭಕ್ತಿ ಮಾರ್ಗದಿಂದ ವಿಚಲಿತನಾಗದೆ ಎದುರಿಸ್ಬೋದು. ನಮಗ್ ತಿಳಿದಿರ್ಬೇಕು, ಬರುವ ಕಷ್ಟ ನಷ್ಟವನ್ನ ಯಾರಿಂದಲೂ ತಪ್ಸಕ್ ಸಾಧ್ಯ ಇಲ್ಲ, ಆದ್ರೆ ಅವುಗಳನ್ನ ಎದುರಿಸ್ಬೋದು ಅಷ್ಟೇ. ಈ ಭಕ್ತಿ ಸೇವೆಯ ಅರಿವನ್ ಸಾಧ್ಯವಿಲ್ಲ, ಅದನ್ನ ನಾವು ಎದುರಿಸ್ಬೋದು. ಈ ಭಕ್ತಿ ಸೇವೆಯ ಅರಿವನ್ ಪಡೆಯಲು ನಮಗೆ ಈ ಭಕ್ತಿ ಸೇವೆಯ ಒಂದು ಅರಿವನ್ ಪಡೆಯೋಸ್ಕರ ಭಗವಂತ ನಮ್ಗೆ ಗುರುಗಳು, ಗ್ರಂಥಗಳು, ಆತ್ಮ, ಪರಮಾತ್ಮ ಅಂತೇಳಿ ಎಷ್ಟೊಂದು ನಮಗೆ ಒಂದು ಇದನ್ನೆಲ್ಲ ಕೊಟ್ಟಿದ್ದಾನೆ. ಆದ್ರೆ ಕಾರ್ಯವನ್ನು ಮಾತ್ರ ನಾವೇ ಮಾಡ್ಬೇಕು ಮತ್ತು ಶುದ್ಧರಾಗಿ ಮತ್ತೆ ಭಗವದ್ಧಾಮಕ್ಕೆ ಮರಳಿ ಹೋಗ್ಬೇಕು. ದಾಸರ ಹಾಡಿನಲ್ಲಿ ಹೇಳಿದಂತೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ತರ ನಮ್ಮ ಸ್ವಂತ ಮನೆಯಾದ ಭಗವಂತನ ಧಾಮಕ್ಕೆ ನಾವು ಮರಳಿ ಹೋಗ್ಲೇಬೇಕಾಗತ್ತೆ. ಇನ್ನು ನೆಕ್ಸ್ಟ್ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದಂತೆ. 3ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಲ್ಲಿ ಉದ್ದೇಶಗಳು ಹೆಚ್ಚು ಕಮ್ಮಿ ಒಂದೇ ಸಮನಾಗಿದೆ. ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನ ಕತ್ತರಿಸು ಅಂತ ಹೇಳ್ತಾನೆ, ಮತ್ತೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಹಾಗಾದ್ರೆ ಅವ್ನು ಕೇಳ್ತಾನೆ, ಒಂದೇ ಸಮಯದಲ್ಲಿ 2 ಕೆಲಸ ಹೇಗ್ ಮಾಡೋದು? ಕತ್ತಿಯಿಂದ ಕತ್ತಿಯಿಂದ ಅಳಿಸೋದು ಮತ್ತೆ ಜ್ಞಾನವನ್ನು ಬೆಳೆಸ್ಕೊಳ್ಳೋದು, ಯಾವ್ದನ್ನ ಮಾಡ್ಬೇಕು, ಯಾವ ಸರಿ ಎಂಬ ಪ್ರಶ್ನೆ ಬರುತ್ತೆ. ಈ 5ನೇ ಅಧ್ಯಾಯದಲ್ಲಿ ಭಗವಂತ ಉತ್ತರಿಸ್ತಾನೆ, ನಾನು ಹಿಂದೆ ಹೇಳಿದಾಗೆ ಕರ್ಮ ಪದ್ಧತಿ ನಿಮಗೆ ಹೇಳಿದ್ದೀನಿ ಹಿಂದೆನೆ, ಕರ್ಮಕ್ಕೆ 2 ಅರ್ಥ ಇದೆ. ಒಂದು ನಾವು ಮಾಡುವ ಕೆಲಸಕ್ಕೂ ಕರ್ಮ ಅನ್ನೋದು, ಮತ್ತೆ ಕೆಲ್ಸಕ್ಕೆ ಸಿಗೋ ಫಲಕ್ಕೂ ಕರ್ಮ ಅಂತಾನೆ ಹೇಳ್ತಾರೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, 2ನೇ ಕರ್ಮ ಅಂದ್ರೆ ಪ್ರತಿಫಲವನ್ನ ಬಿಟ್ಬಿಟ್ಟು ನೀನು ಕೆಲಸ ಬಿಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 5.2 ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಾಸಕರಾವುವೋ ತಯೋಸ್ತು ಕರ್ಮ ಸನ್ಯಾಸ್ಯಾನ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವೆಯಲ್ಲಿ ಕರ್ಮ 2 ಒಳ್ಳೆಯವೇ,
ಭಕ್ತಿ ಸೇವೆಯಲ್ಲಿ ಕರ್ಮ ಎರಡೂ ಒಳ್ಳೆಯವು, ಆದರೆ ಇವೆರಡರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಮತ್ತೆ ಭಗವಂತ ಇಲ್ಲಿ ಭಕ್ತಿ ಸೇವೆಯ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಸಂಪೂರ್ಣವಾಗಿ ಕರ್ಮ ಸನ್ಯಾಸ ಮಾಡುವುದಕ್ಕಿಂತ ನಾವು ಭಕ್ತಿ ಸೇವಾ ಕರ್ಮವನ್ನು ಮಾಡಿದ್ರೆ ಅದು ಉತ್ತಮ ಮತ್ತೆ ಒಳ್ಳೇದು ಅಂತ ಹೇಳ್ತಾ ಇದ್ರೆ. ನೆಕ್ಸ್ಟ್ ಸ್ಲೈಡ್. ನೀವು ಮೊದಲೇ ತಿಳಿಸ ಹಾಗೆ ಭಕ್ತಿಯಲ್ಲಿ 9 ವಿಧಗಳಿದೆ, ಮತ್ತೆ 5 ಭಾವಗಳಲ್ಲಿ ನಾವು ಭಕ್ತಿಯನ್ನು ಮಾಡಬಹುದು. ಮತ್ತೆ 12 ಮಹಾಜನರು ಭಕ್ತಿ ಮಾರ್ಗವನ್ನು ನಾವು ಪಾಲಿಸ್ಬಿಟ್ಟು ನಮ್ಗೆ ಅದನ್ನ ತೋರಿಸಿಕೊಟ್ಟಿದ್ದಾರೆ, ಭಕ್ತಿ ಮಾರ್ಗವನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ ರಾಜ ಅಂಬರೀಷ. ಈ ಶ್ರೀಮದ್ ಭಾಗವತದಲ್ಲಿ ಹೇಳಿದಂತೆ ಅವನು ರಾಜ ಅಂಬರೀಷ ತನ್ನ ಪ್ರತಿಯೊಂದು ಇಂದ್ರಿಯಗಳನ್ನು ಕೃಷ್ಣನ ಸೇವೆಗಾಗಿ ಮುಡುಪಾಕಿಟ್ಟಿದ್ದ. ಸವೈ ಮನ ಕೃಷ್ಣ ಪದಾರ ಬಿಂದೆಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇ ಮಂದಿರ ಮಾತನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತೋದೇ ಮುಕುಂದಲಿಂಗಾಲಯ ದರ್ಶನೇ ತುಷೋ ತದ್ಬುದ್ಧಘಾತ ಸ್ಪರ್ಶೆ ಅಂಗ ಸಂಗಮಂ ಘ್ರಾಣಂತ ತತ್ಪಾದ ಸರೋಜ ಸೌರವೇ ಶ್ರೀಮತ್ತುಳಸರಸನಾಂ ತದರ್ಪಿತೆ ಪಾದೌ ಹರೇ ಚೇತ ಪದಾನುಸರ್ಪಣೆ ಶೀಲೋ ಋಷಿಕೇಶ ಪದಾಭಿವಂದನೆ ಕಾಮಾಂತ ದಾಸೇ ನತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶಯ ರತಿ. ಇಲ್ಲಿ ಹೇಳ್ತಾ ಇದ್ದೀವಿ, ಅಂಬರೀಷ ಇದನ್ನಲ್ಲ ತನ್ನ ಪ್ರತಿಯೊಂದು ಇಂದ್ರಿಯಗಳನ್ನೊಂದು ಅಂದ್ರೆ ಮೊಟ್ಟ ಮೊದಲಾಗಿ ತನ್ನ ಮನಸ್ಸನ್ನು ಕೃಷ್ಣನ ಪಾದಕಮಲಗಳಲ್ಲಿ ನಿಲ್ಲಿಸಿದ. ಆಮೇಲೆ ತನ್ನ ಮಾತುಗಳನ್ನು ಭಗವಂತನ ದಿವ್ಯ ಗುಣಗಳನ್ನು ವರ್ಣಿಸೋದಕ್ಕಾಗಿ, ತನ್ನ ಕೈಗಳನ್ನು ದೇವಾಲಯನ್ನು ಒರೆಸೋದಕ್ಕಾಗಿ, ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳುವುದಕ್ಕಾಗಿ, ಕಣ್ಣುಗಳನ್ನು ಭಗವಂತನ ದಿವ್ಯ ರೂಪ ನೋಡೋದಕ್ಕಾಗಿ, ದೇಹವನ್ನ ಭಕ್ತರ ದೇಹವನ್ನ ಸ್ಪರ್ಶ ಮಾಡೋದಕ್ಕಾಗಿ ಉಪಯೋಗಿಸ್ತಿದ್ದ. ಮೂಗನ್ನು ಭಗವಂತನಿಗೆ ಅರ್ಪಿಸಿದ ಕಮಲಗಳ ಕಂಪನ್ನು ಆಸ್ವಾದಿಸುವುದಕ್ಕೆ, ನಾಲಿಗೆಯನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿದ ತುಳಸಿ ದಳ ಸವಿಯುವುದಕ್ಕೆ, ಕಾಲುಗಳನ್ನು ಪುಣ್ಯಕ್ಷೇತ್ರ ಮತ್ತು ಭಗವಂತನ ದೇವಾಲಯಕ್ಕೆ ಹೋಗುವುದಕ್ಕೆ, ಶಿರವನ್ನು ಭಗವಂತನ ಪ್ರಣಾಮ ಮಾಡುವುದಕ್ಕೆ, ತನ್ನ ಬಯಕೆಗಳನ್ನು ಸಹ ಭಗವಂತನ ಮಹತ್ ಕಾರ್ಯ ಮಾಡುವುದಲ್ಲೇ ತೊಡಗಿಸಿದ್ದನು. ಅಂದ್ರೆ ಪ್ರತಿಯೊಂದು ತನ್ನ ಇಂದ್ರಿಯವನ್ನು ಭಗವಂತನ ಸೇವೆಯಲ್ಲೇನೆ ಅವನು ತೊಡಗಿಸ್ಬಿಟ್ಟಿದ್ದ. 5.3 ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷಿನ ಕಾಂಕ್ಷತಿ ನಿದ್ವಂದೋ ಹಿ ಮಹಾಭಾಗೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾನುಭಾವದ ಅರ್ಜುನನೇ, ದ್ವಂದ್ವಗಳಿಗೆ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಇಲ್ಲಿ ನಿತ್ಯ ಸನ್ಯಾಸಿ ಯಾರು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಕರ್ಮಫಲದಲ್ಲಿ ತಿರಸ್ಕಾರ ಅಥವಾ ಅಪೇಕ್ಷೆ ಇಲ್ಲದವನ್ನೇ ನಿತ್ಯ ಸನ್ಯಾಸಿ ಅಂತಂದ್ರೆ. ಕೆಲವೊಮ್ಮೆ ನಾವು ಒಳ್ಳೆ ಕೆಲಸ ಅಂತ ಮಾಡಿರ್ತೀವಿ, ಅದಕ್ಕೆ ಪ್ರತಿಫಲ ಕೆಟ್ಟದಾಗಿ ಹೋಗ್ಬಿಡತ್ತೆ. ಇದು ಉದಾಹರಣೆಯಾಗಿ ಅಲ್ಲಿ ನೃಗ ಮಹಾರಾಜ, ನೃಗ ಮಹಾರಾಜ ಇದನ್ನ ಅವನ ಆಕ್ಚುಲಿ ಪ್ರತಿದಿನ ಒಬ್ಬ ಬ್ರಾಹ್ಮಣರಿಗೆ ಒಂದು ಹಸುವನ್ನು ದಾನ ಕೊಡ್ತಿರ್ತಾನೆ. ದಾನ ಕೊಡೋದು ಅದ್ರಲ್ಲೂ ಗೋದಾನ ಅಂದ್ರೆ ತುಂಬಾ ಒಳ್ಳೆ ಕೆಲಸನೇ ಅಲ್ವಾ, ಪುಣ್ಯದ ಕೆಲಸ ಮಾಡ್ತಿರ್ತಾನೆ. ಒಂದಿನ ಒಬ್ಬ ಬ್ರಾಹ್ಮಣನಿಗೆ ಅವನು ಒಂದು ಹಸುವನ್ನ ಕೊಡ್ತಾನೆ. ಅದು ತಪ್ಪಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ಸು ಬಂದು ರಾಜನ ಗೋಶಾಲೆಗೆ ಬಂದ್ ಸೇರ್ಕೊಂಡ್ಬಿಡತ್ತೆ. ಇದನ್ನು ತಿಳಿದ ರಾಜ ಏನ್ ಮಾಡ್ತಾನೆ ಅಂದ್ರೆ ಆ ಹಸುವನ್ನ ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಬಿಡ್ತಾನೆ. ಮೊದಲನೆಯ ಬ್ರಾಹ್ಮಣ ಏನ್ ಮಾಡ್ತಾನೆ, ತನ್ನ ಮನೇಲಿ ಹಸು ಕಾಣುತ್ತಿದ್ದಾಗ ಹುಡುಕಿ ಏನ್ ಮಾಡ್ತಾನೆ, ರಾಜನ್ ಹೇಳೋಣ ಅಂತ ಬರ್ತಾನೆ. ಅದೇ ಸಮಯಕ್ಕೆ ದಾನವಾಗಿ ಪಡೆದ ಎರಡನೇ ಬ್ರಾಹ್ಮಣ ಆತ ಹಸುನ್ ತಗೊಂಡು ಹೋಗ್ತಾ ಇರ್ತಾನೆ. ಮೊದಲನೇ ಬ್ರಾಹ್ಮಣ ಅದು ತನ್ನ ಹಸುನ ಅಂತ ಕಂಡುಹಿಡಿತಾನೆ. ಯಾಕೆಂದ್ರೆ ಅವನು ತನ್ನ ಹತ್ರ ಬಂದಾಗ ಅದಕ್ಕೊಂದು ಗುರ್ತಂತ ಮಾಡಿರ್ತಾನೆ. ಆ ಹಸು ಅದರಿಂದ ಗೊತ್ತಾಗಿ ಅವನಿಗೆ ಅದು ತನ್ನ ಹಸು ಅಂತ ಗೊತ್ತಾಗುತ್ತೆ. ಅವಾಗ ಅವನು ರಾಜನ್ ಹೇಳ್ತಾನೆ, ಅವ್ನು ತಗೊಂಡು ಹೋಗ್ತಾ ಇರೋ ಹಸು ಇದೆಯಲ್ಲ, ಆ ಬ್ರಾಹ್ಮಣ ತಗೊಂತಾ ಇರೋ ಹಸು ಅದು ನಂದು, ಅದನ್ನ ನನಗೆ ಕೊಡ್ಸು ಅಂತ ಹೇಳ್ತಾನೆ. ಆಮೇಲೆ ಅವ್ನು ಹೋಗಿ ಹೇಳ್ತಾನೆ, ನೋಡಿ ಇದನ್ನ ತಪ್ಪಾಗಿ ನಿಮಗೆ ಕೊಟ್ಬಿಟ್ಟಿದೀನಿ, ಇದನ್ನು ವಾಪಸ್ ಕೊಡಿ, ನಿಮಗೆ ಬೇರೆ ಇದು ಕೊಡ್ತೀನಿ, ಹಸು ಕೊಡ್ತೀನಿ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಎರಡನೇ ಬ್ರಾಹ್ಮಣ ಹೇಳ್ತಾನೆ, ನೋಡು ಈ ದಾನವನ್ನ ನಾನು ತಗೊಂಡಿದ್ದೀನಿ, ನಾನ್ ತಗೊಂಡವನು ವಾಪಸ್ ಕೊಟ್ರು ಶ್ರೇಯಸ್ಕರವಲ್ಲ, ನೀನ್ ಕೊಟ್ಟವನು ಇಸ್ಕೊಂಡ್ರು ಶ್ರೇಯಸ್ಕರಲ್ಲ, ಇಬ್ರಿಗೂ ಶ್ರೇಯಸ್ಸಲ್ಲ, ಆದ್ರಿಂದ ನಾನು ಇದನ್ನ ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಮೊದಲನ್ನು ಬಿಡಲ್ಲ, ಎರಡನವನು ಕೊಡಲ್ಲ, ಮೊದಲನವನು ಕೊಡಲ್ಲ ಅಂತಾನೆ, ಎರಡನವನು ಬಿಡಲ್ಲ ಅಂತಾನೆ. ಇದೇನಾಗುತ್ತೆ ಅಂದ್ರೆ ಇದು ರಾಜನಿಗೆ ಪಾಪ ಗುರಿ ಆಗ್ತಾನೆ. ಯಾಕೆ ಅಂದ್ರೆ ಮುಂದಿನ ದಂಡನವನು ಹಲ್ಲಿಯಾಗ್ಬಿಡ್ತಾನೆ. ಏಕೆಂದ್ರೆ ದಾನ ಮಾಡೋದು ಒಳ್ಳೇದು, ಆದ್ರೆ ಇಲ್ಲಿ ನೃಗ ಮಹಾರಾಜ ಪ್ರತಿಫಲವನ್ನು ಇಟ್ಕೊಂಡು ದಾನ ಮಾಡ್ತಿರ್ತಾನೆ, ಹಾಗಾಗಿ ಅವನು ಪಾಪಕ್ಕೆ ಗುರಿ ಆಗ್ತಾನೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ತಿಳ್ಕೋಬೇಕು. ಈಶೋಪನಿಷತ್ತು ಹೇಳಿದ ಪ್ರಕಾರ ಈಶಾವಾಶಮಿದಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ತೇನ ತೆಕ್ತೇನ ಭುಂಜೀತ ಮಾಗೃದ ಕಸ್ಯ ಸ್ವಿಧನಂ. ಅಂದ್ರೆ ಈ ಜಗತ್ತಿನಲ್ಲಿ ಇರೋ ಪ್ರತಿಯೊಂದು ಚರಾಚರ ವಸ್ತುವು
ಭಗವಂತನಿಂದ ಬಂದದ್ದು ಮತ್ತು ಅವನ ನಿಯಂತ್ರಣದಲ್ಲಿದೆ. ಅವನೇ ಇದಕ್ಕೆಲ್ಲ ಒಡೆಯ ಅಂದ್ಮೇಲೆ ಏನನ್ನಾದರೂ ನಾವು ತ್ಯಾಗ ಮಾಡ್ತೀನಿ, ದಾನ ಕೊಡ್ತೀನಿ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಪ್ರತಿಯೊಬ್ಬನು ತನಗೆ ಅವಶ್ಯಕತೆ ಇದ್ದಷ್ಟನ್ನು ಮಾತ್ರ ಸ್ವೀಕರಿಸಿ ಉಳಿದೆಲ್ಲ ನಂದಲ್ಲ ಇದು ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ 5.4 5.5 ಸಾಂಖ್ಯಯೋಗೋ ಪೃಥಕ್ ಬಾಲಾಃ ಪ್ರವದಂತಿ ಪಂಡಿತಾಃ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಭಕ್ತಿ ಸೇವೆಯು ಅಂದ್ರೆ ಕರ್ಮಯೋಗ ಐಹಿಕ ಜಗತ್ತಿನ ವಿಶ್ಲೇಷಣಾ ಅಧ್ಯಯನ ಸಾಂಖ್ಯದಿಂದ ಭಿನ್ನವಾಗಿದೆ ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದರೂ ಎರಡೂ ಮಾರ್ಗಗಳು ಬಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. 5.5 ಯಸ್ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಪಶ್ಯತಿ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದೋ ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿದೆ ಎನ್ನುವುದನ್ನು ಕಂಡುಕೊಳ್ಳುವನು ವಿಷಯಗಳನ್ನು ಯಥಾರ್ಥವಾಗಿ ಕಾಣುತ್ತಾನೆ. ಈ ಎರಡು ಶ್ಲೋಕಗಳಲ್ಲಿ ಭಗವಂತನ ಪಡೆಯಲು ಯಾವುದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆಲ್ಲರಿಗೂ ತಿಳಿದ ಹಾಗೆ ಎರಡು ಆತ್ಮ ಸಾಕ್ಷಾತ್ಕಾರ ಭಗವಂತನ ಪಡೆಯಕ್ಕೆ ಎರಡು ಮಾರ್ಗ ಇದೆ. ಒಂದು ಕರ್ಮಯೋಗ ಅಂದ್ರೆ ಕರ್ಮವನ್ನ ಅಂದ್ರೆ ಭಕ್ತಿ ಸೇವೆಯಿಂದ ಮಾಡೋದು. ಇನ್ನೊಂದು ಸಾಂಖ್ಯ ಯೋಗ ಅಂದ್ರೆ ವಿಶ್ಲೇಷಣೆಯಿಂದ ಜ್ಞಾನ ಪಡೆದುಕೊಂಡು ಮತ್ತೆ ನಾವು ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಎರಡು ದಾರಿ. ಕರ್ಮಯೋಗದಲ್ಲಿ ಏನಾಗುತ್ತೆ ಅಂದ್ರೆ ಭಕ್ತನು ಶ್ರಮಪಟ್ಟು ಕರ್ಮಯೋಗದಲ್ಲಿ ಭಕ್ತನು ಶ್ರಮಪಟ್ಟು ಕೆಲಸ ಮತ್ತೆ ನಿಗದಿತ ತತ್ವಗಳನ್ನು ಅನುಸರಿಸೋದು, ಭಗವಂತನಿಗಾಗಿ ಆಹಾರ ತಯಾರು ಮಾಡೋದು, ಭಗವಂತನಿಗಾಗಿ ಸಂಬಂಧಿಸಿದ ಗ್ರಂಥಗಳನ್ನು ಓದೋದು ಅಂದ್ರೆ ಭಗವದ್ಗೀತೆ, ಭಾಗವತಮು, ಅನೇಕ ಆಚಾರ್ಯರು ಬರೆದಂತ ಪುಸ್ತಕಗಳನ್ನು ಓದೋದು. ಹೀಗೆ ಬೆಳಗ್ಗೆ ಎದ್ದಿನಾಗಿಂದ ರಾತ್ರಿ ಮಲಗೋವರೆಗೂ ಸಹ ಭಗವಂತನ ಸೇವೆನೇ ಮಾಡ್ತಾ ಇರ್ತಾರೆ. ಆದ್ರೆ ಸಾಂಖ್ಯಯೋಗದಲ್ಲಿ ಹಾಗಲ್ಲ, ಜ್ಞಾನಕ್ಕೆ ಪ್ರಾಮುಖ್ಯತೆ. ಇಟ್ಲ ಕಡೆ ಶಂಕರಾಚಾರ್ಯದೊಂದು ಪಿಕ್ಚರ್ ಇದು ಜ್ಞಾನದಿಂದ ಒಂದು, ಇದು ಈ ಕಡೆ ಸುಮ್ನೆ ಹಾಗೆ ಜಾಸ್ತಿ ಭಕ್ತಿ ಮಾರ್ಗದಿಂದ ನಾವು ಹೋಗ್ಬೋದು ಅಂತೇಳಿ ತೋರ್ತಾರೆ. ಆದ್ರೆ ಸಾಂಖ್ಯ ಯೋಗದಲ್ಲಿ ಹಾಗಲ್ಲ, ಜ್ಞಾನಕ್ಕೆ ಪ್ರಾಮುಖ್ಯತೆ ಇರೋದ್ರಿಂದ ಈ ಜ್ಞಾನ ಪಡೆಯಲು ಐಹಿಕ ಜಗತ್ತನ್ನು ವಿಶ್ಲೇಷಣೆ ಮಾಡ್ಬೇಕಾತಂದ್ರೆ 5 ಇಂದ್ರಿಯಗಳು, ಪಂಚಮಹಾಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚವಾಯುಗಳು, ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಜೀವಾತ್ಮ, ಪರಮಾತ್ಮ ಇವುಗಳ ಬಗ್ಗೆ ಜ್ಞಾನ ಪಡಿಬೇಕಾಗತ್ತೆ. ಈ ಎರಡೂ ಮಾರ್ಗಗಳು ಭಗವಂತನ ಪಡೆಯಲು ಉತ್ತಮ. ಎರಡೂ ಮಾರ್ಗಗಳು ತುಂಬಾ ಒಳ್ಳೇದಾದ್ರೆ ನಾವು ಯಾವ ಮಾರ್ಗವನ್ನ ಆಯ್ಕೊಳ್ತಾ ಇದೀವೋ ಅದನ್ನ ಮನಪೂರ್ವಕವಾಗಿ ಮಾಡ್ಬೇಕು. ಅಂದ್ರೆ ಎರಡರಲ್ಲೂ ಯಾವುದು ಮೇಲೂ ಇಲ್ಲ ಅಥವಾ ಕೀಳು ಇಲ್ಲ, ಯಾವ ದಾರಿನಾದ್ರೂ ತಗೋಬಹುದು. ಆದ್ರೆ ನಾವು ಯೋಚಿಸಿ ಮಾಡ್ಕೋಬೇಕಾಗತ್ತೆ. ಅದ್ರ ಮನಪೂರ್ವಕವಾಗಿ ನಾವು ಆ ದಾರಿಯನ್ನ ನಾವು ಆರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. 5.6 ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿ ಬ್ರಹ್ಮ ನಚಿರೇನಾಧಿಗಚ್ಚತಿ. ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿಯೂ ಭಗವಂತನ ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗದೇ ಇದ್ದರೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತವನಾದ ವಿಚಾರವಂತನು ವಿಳಂಬವಿಲ್ಲದೆ ಪರಮ ಪ್ರಭುವನ್ನು ಪಡೆಯುತ್ತಾನೆ. ಇದರಲ್ಲಿ ಭಗವಂತ ಭಕ್ತಿ ಸೇವೆಯಲ್ಲಿ ತೊಡಗಿದ್ದವರನ್ನ ಹೇಗೆ ಕಾಪಾಡ್ತಾನೆ ಅಂತ ತಿಳಿಸ್ತಾನೆ. ಯಾರು ಎಲ್ಲಾ ಕಾರ್ಯವನ್ನು ಭಗವಂತನ ಸಲುವಾಗಿ ಮಾಡಿ ಪ್ರತಿಫಲವನ್ನು ನೀಡಿಸುವುದನ್ನು ಅಂತವನು ಭಗವಂತನ ಕೃಪೆಗೆ ಪಾತ್ರರಾಗ್ತಾನೆ ಮತ್ತು ಪರಮ ಪ್ರಭುವನ್ನ ಪಡೀತಾನೆ. ಇಂಥವರಿಗೆ ಬೇಕಾದ ಜ್ಞಾನ ತಾನಾಗಿದ್ರೆ, ಅಕಸ್ಮಾತ್ ಜ್ಞಾನ ಇಲ್ಲ ಅಂದ್ರೆ ಭಗವಂತ ತಾನಾಗೆ ನಾವು ಭಕ್ತಿ ಮಾರ್ಗಕ್ಕೆ ಹೋದ್ರೆ ಅವನು ನಮ್ಗೆ ಜ್ಞಾನವನ್ನ ತಾನಾಗೆ ಕೊಡ್ತಾನೆ. ಇದಕ್ಕೆ ಉದಾಹರಣೆ ನಾವು ಧ್ರುವ ಮಹಾರಾಜ್ ಅಂತ ಹೇಳ್ಬೋದು. ಇವನು ಕಾಡಿಗೆ ಸಣ್ಣ ಬಾಲಕ, ಕಾಡಿಗೆ ತಪಸ್ಸಿಗೆ ಹೋದಾಗ ಇವನಿಗೆ 5 ವರ್ಷ, ಅವನಿಗೆ ಏನೂ ಗೊತ್ತಿರೋ ಬಾಲಕ. ಅವನ ಎದುರು ಪರಮಾತ್ಮ ಬಂದಾಗ ಅವನಿಗೆ ಹೇಗೆ ಅವನನ್ನು ಸ್ತುತಿ ಮಾಡ್ಬೇಕು ಅಂತ ಸಹ ತಿಳಿದಿರಲ್ಲ. ಆಗ ಭಗವಂತ ತನ್ನ ಶಂಖವನ್ನು ಅವನಿಗೆ ಮುಟ್ಟಿಸಿದಾಗ ಬಾಲಕ ಧ್ರುವನಿಗೆ ಎಲ್ಲಾ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತವಾಗುತ್ತೆ. ಅಂದ್ರೆ ಭಕ್ತಿ ಮಾಡಿದ್ರೆ ನಮ್ಗೆ ಭಗವಂತ ಎಲ್ಲವನ್ನೂ ಕರುಣಿಸ್ತಾನೆ. ಕೊರೊಬ್ರು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿದ್ರೆ ಪ್ರಾಪಂಚಿಕ ಜ್ಞಾನ ಲಭಿಸೋದೇ ಇಲ್ಲ ಅಂತ. ಹಾಗಾದ್ರೆ ನಾವು ಶಾಲೆ ಕಾಲೇಜುಗಳಲ್ಲಿ ಕಲಿತ ವಿದ್ಯೆ ನಮಗೆ ಜ್ಞಾನ ಕೊಡುತ್ತಾ?
ಇಲ್ಲ, ಅಲ್ಲಿ ಭಗವದ್ಗೀತೆ ಇಲ್ಲ, ಭಾಗವತಂ ಇಲ್ಲ, ಧರ್ಮಗ್ರಂಥಗಳಿಲ್ಲ. ಅಲ್ಲಿ ಸಿಗುವ ಜ್ಞಾನ ನಮ್ಮ ಹೊಟ್ಟೆಪಾಡಿಗಾಗಿ ಮಾತ್ರ. ಭಕ್ತಿ ಮಾಡಿದರೆ ನಮ್ಗೆ ಎಲ್ಲಾ ತರದ ಜ್ಞಾನ ಸಿಗುತ್ತೆ. ಅಂದ್ರೆ ಭಗವಂತನೇ ನಮಗ್ ಸಿಕ್ಕ ಮೇಲೆ ಇನ್ನೇನ್ ಬೇಕು, ನಮ್ಗೆಲ್ಲ ಅವ್ನು ಕೊಟ್ಟೇ ಕೊಡ್ತಾನೆ. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಹಿಂದಿನ ಆಚಾರ್ಯರಲ್ಲಿ ಹಲವರಿಗೆ ಪ್ರಾಪಂಚ ಜ್ಞಾನ ಅರಿವೇ ಇರಲಿಲ್ಲ. ಆದ್ರೆ ಅವರು ಭಗವಂತನ ಕೃಪೆಯಿಂದ ಜೀವನದ ಗುರಿಯನ್ನು ಅರಿತು ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವ ಸುಲಭವಾದ ಭಕ್ತಿ ಮಾರ್ಗವನ್ನ ಅನಿಸಿದ್ದಾರೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತೆ ಜೀವೇರ ಸ್ವರೂಪ ಕೃಷ್ಣರ ನಿತ್ಯದಾಸ, ಅಂದ್ರೆ ನಾವು ಭಗವಂತನ ಅಂಶ, ಅವನಿಗೆ ಸೇರಿದವರು, ಅವನ ದಾಸರು ಅಂದ್ರೆ ನಿತ್ಯ ಸೇವಕರು. ಭಗವಂತನಿಗೆ ಸದಾ ದಾಸಾನುದಾಸರಾಗಿರ್ಬೇಕು. ಪರಮಾತ್ಮನಿಗೆ ಗೊತ್ತಿರುತ್ತದೆ ನಮ್ಗೆ ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅವನು ನಮ್ಗೆ ಏನ್ ಬೇಕಾದೆಲ್ಲ ಖಂಡಿತವಾಗೂ ಕೊಟ್ಟೇ ಕೊಡ್ತಾನೆ. 5.7 ಯೋಗಯುಕ್ತೋ ವಿಶುದ್ಧಾತ್ಮ ವಿದಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಇಲ್ಲಿ ಭಗವಂತ ನಿಷ್ಕಾಮ ಕರ್ಮಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಯಾರು ತಮ್ಮ ಕರ್ಮವನ್ನು ಮಾಡಿ ಪ್ರತಿಫಲವನ್ನ ನಿರೀಕ್ಷಿಸೋದಿಲ್ಲೋ ಅಂತವನು ನಿಷ್ಕಾಮ ಕರ್ಮಿ ಅಂತಾರೆ. ಅಂತವನು ಎಲ್ಲರಿಗೂ ಪ್ರಿಯ ಆಗ್ತಾನೆ. ಈ ನಿಷ್ಕಾಮ ಕರ್ಮ ಮಾಡುವನು ಬೇರೆಯವ್ರನ್ನು ಸಹನು ಈ ಭಗವಂತನ ಸೇವೆಯಲ್ಲಿ ಅಂದ್ರೆ ಕರ್ಕೊಂಡ್ ಬರೋ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತಾನೆ ಮತ್ತು ಎಲ್ಲರಿಗೂ ಪ್ರಿಯರಾಗ್ತಾನೆ. ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಉದಾಹರಣೆ ಹರಿದಾಸ್ ಠಾಕೂರ್, ಇವರು ಮೂಲತಃ ಮುಸ್ಲಿಮ್ರು ಇರ್ತಾರೆ. ಇವರು ಹರೇ ಕೃಷ್ಣ ಮಹಾಮಂತ್ರಕ್ಕೆ ಪ್ರಭಾವಿತರಾಗಿ ದೀಕ್ಷೆಯನ್ನ ಪಡ್ಕೊಂಡಿರ್ತಾರೆ. ಇವರು ಐಹಿಕ ಬಂಧನಗಳಿಂದ ದೂರವಿರ್ತಾರೆ. ಇವರು ದಿನಕ್ಕೆ 3 ಲಕ್ಷ ಹರೇ ಕೃಷ್ಣ ಮಹಾಮಂತ್ರನ ಪಠಿಸ್ತಾ ಇರ್ತಾರೆ. ಈ ಚೈತನ್ಯ ಮಹಾಪ್ರಭುಗಳು ಇವರಿಗೆ ನಾಮಾಚಾರ್ಯ ಅಂತ ಹೆಸರು ಕೊಟ್ಟಿದ್ದಾರೆ. ನಾಮಾಚಾರ್ಯ ಅಂದ್ರೆ ಭಗವಂತನ ಪವಿತ್ರ ನಾಮಗಳ ವೈಭವವನ್ನು ಬೋಧಿಸುವ ಅಧಿಕಾರ ಪಡೆದಂತ ಒಂದು ಸ್ಥಾನ ಇದು. ಆಕ್ಚುಲಿ ಈ ಹೆಸರನ್ನು ಕೊಟ್ಟಿರ್ತಾರೆ. ಇವರಿಗೆ ಆಗ್ತಿದ್ದವ್ರು ಏನ್ ಮಾಡ್ತಾರೆ, ಇವ್ರಿಗೆ ಏನಾರ ಕೆಟ್ಟ ಹೆಸರು ತರಬೇಕು ಅಂತ ಒಬ್ಬ ವೇಶ್ಯನ ಹತ್ರ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ನಾನು ನೋಡು ದಿನಕ್ಕೆ 3 ಲಕ್ಷ ಜಪಾನ್ ಮಾಡ್ತೀನಿ, ಜಪ ಮುಗಿಯದೆ ನಾನು ಏನು ಬೇರೆ ಕೆಲಸನೂ ಮಾಡೋದಿಲ್ಲ, ನೀನು ನನ್ನ ಜಪ ಮುಗಿಯೋವರೆಗೂ ಕಾಯು ಅಂತ ಹೇಳ್ತಾರೆ. ಹಾಗೆ ಆಗ್ಲಿ ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ, 3 ದಿನ ಸತತವಾಗಿ ಬರ್ತಾಳೆ. ಆದ್ರೆ ಅವ್ರದ್ದು ಪ್ರತಿದಿನವೂ ಒಂದು 3 ಲಕ್ಷ ಜಪ ಮುಗಿಯೋಟ್ಲಿ ಆ ದಿನ ಕಳೆದು ಹೋಗ್ತಾ ಇರುತ್ತೆ. ಕಡೆಗೆ ಅವಳಿಗೆ ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅವಳೇನ್ ಮಾಡ್ತಾಳೆ, ಅವಳೇ ಪರಿವರ್ತಳಾಗ್ತಾಳೆ. ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾಳೆ, ಮತ್ತೆ ಅವಳು ದೀಕ್ಷೆಯನ್ನ ಪಡಿತಾಳೆ. ಇಲ್ಲಿ ಕೆಳಗೆ ಇನ್ನೊಂದು ಪಿಕ್ಚರ್ ಅಲ್ಲಿ ರಾಧಾನಾಥ ಸ್ವಾಮಿ ಅವರಿದ್ದಾರೆ. ಇವರು ಸಹ ಪ್ರಭುಪಾದರ ಹಲವಾರು ಶಿಷ್ಯರಲ್ಲಿ ಇವರು ಒಬ್ರು. ಇವ್ರು ಹೇಳ್ತಾರೆ, ಡಿವೋಷನಲ್ ಸರ್ವಿಸ್ ಇಸ್ ನಾಟ್ ಎ ಜಾಬ್, ಇಟ್ಸ್ ಎ ಪ್ರಿವಿಲೇಜ್ ಅಂತಾರೆ. ಭಗವಂತನ ಸೇವೆ, ಭಕ್ತಿ ಸೇವೆ ಅಂದ್ರೆ ಭಕ್ತಿ ಸೇವೆ ಇದಲ್ಲ, ಇದು ಒಂದು ಕೆಲಸ ಅಲ್ಲ, ಇದೊಂದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ 18ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀನಿ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ ಮೊದಲಿನ 17 ಅಧ್ಯಾಯಗಳಲ್ಲಿ ಹೇಳಿದ್ದೆಲ್ಲವನ್ನೂ ಮತ್ತೆ ಭಗವಂತ ಈ 18ನೇ ಅಧ್ಯಾಯದಲ್ಲಿ ಸಮರೈಸ್ ಮಾಡ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಗೀತಾ ಸಾರವಾದರೆ ಈ ಅಧ್ಯಾಯದಲ್ಲಿ ಭಗವಂತ ತನ್ನ ಪರಮ ವಚಃ ಅಂದ್ರೆ ತನ್ನ ಅತ್ಯುನ್ನತವಾದ ಬೋಧನೆಯನ್ನು ಸುಪ್ರೀಂ ಅಡ್ವೈಸ್ ಮಾಡ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಮತ್ತೆ ಹಲವಾರು ಶ್ಲೋಕಗಳಲ್ಲಿ ಕರ್ಮ ಮತ್ತು ತ್ಯಾಗ, ಜ್ಞಾನದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಭಗವಂತ ಪದೇ ಪದೇ ಒಂದೇ ವಿಷಯನ ನಮ್ಗೆ ತಿಳಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ನಾವು ಕಲಿಯುಗದವರು ಜನರು ಮೂಢರು, ಸಮಯವೇ ಇಲ್ಲ, ಆಯುಷ್ಯ ಇಲ್ಲ. ಅಂದ್ರೆ ನಮ್ ಸಮಯ ಇಲ್ಲ ಅಂದ್ರೆ ಆಯುಷ್ಯ ಇಲ್ಲ. ಆದ್ರೆ ಅವನಿಗೆ ಗೊತ್ತಿದೆ, ಅವನಿಗೆ ಸಂಬಂಧಪಟ್ಟವನ್ನ ಮತ್ತೆ ಅವನನ್ನ ನಾವು ಸೇರ್ಲೇಬೇಕು. 18.2 ಶ್ರೀ ಭಗವಾನು ಆಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬೈಕಿಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟುಬಿಡುವುದಕ್ಕೆ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇಲ್ಲಿ ಭಗವಂತ ಕರ್ಮ ತ್ಯಾಗ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆ ಮೂಲ ಉದ್ದೇಶವೇ ಫಲಾಪೇಕ್ಷೆಯಿಂದ ಇಲ್ಲದೆ ಕರ್ಮ ಮಾಡೋದು, ಫಲಾಪೇಕ್ಷೆ ಕರ್ಮ ಮಾಡೋದ್ರಿಂದ ಫಲಾಪೇಕ್ಷೆಯಿಂದ ಕರ್ಮ ಮಾಡೋದನ್ನ ಬಿಟ್ಟುಬಿಡಬೇಕು ಅನ್ನೋದೇ ಭಗವದ್ಗೀತೆಯ ಮೂಲ ಉದ್ದೇಶವಾಗಿದೆ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಮಾಡುವ ಕೆಲಸ, ಆಧ್ಯಾತ್ಮಿಕವಾಗಿ ಜ್ಞಾನ ಪಡೆಯಲು ಮಾಡುವ ಕೆಲಸಗಳನ್ನು ನಾವು ಖಂಡಿತ ಬಿಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 18.3
त्याज्यं दोषवदित्येके कर्म प्राहुर्मनीषिणः यज्ञदान तपಃಕರ್ಮ ನ ತ್ಯಾಜಾಮಿತಿ ಚಾಪರೆ. ಎಲ್ಲಾ ಬಗೆಯ ಕಾಮ್ಯಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಕಾಮ್ಯಕರ್ಮವನ್ನು ಮಾಡ್ಬೇಕು, ಯಾವ ಕಾಮ್ಯಕರ್ಮವನ್ನು ಬಿಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಕಾಮ್ಯಕರ್ಮಗಳು ಅಂದ್ರೆ ಎಲ್ಲಾ ಕಾಮ್ಯಕರ್ಮಗಳು ದೋಷಯುಕ್ತವಲ್ಲ. ಕೆಲವೊಂದು ಯಜ್ಞ ದಾನ ತಪಸ್ಸುಗಳನ್ನು ಬಿಡ್ಲೇಬಾರದು. ಏಕೆಂದ್ರೆ ಮಾಡುವ ಕಾಮ್ಯಕರ್ಮವು ಅದರ ಉದ್ದೇಶಗಳ ಮೇಲೆ ನಿಂತಿರುತ್ತೆ. ಯಾವ್ದಾರ ನಾವು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರೆ ಅದು ಯಜ್ಞ ದಾನ ತಪಸ್ಸು ಅದನ್ನ ಖಂಡಿತವಾಗೂ ನಾವು ಮಾಡ್ಲೇಬೇಕು. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಉದಾಹರಣೆಗೆ ಪಿಕ್ಚರ್ ಅಲ್ಲಿ ಇರೋ ಹಾಗೆ ಮೊದಲನೇ ಪಿಕ್ಚರ್ ನಲ್ಲಿ ತೋರಿಸಿದ್ರೆ ದಶರಥ ಮಹಾರಾಜ ಇದನ್ನೆಲ್ಲ ಪುತ್ರಕಾಮೇಶಿ ಯಾಗವನ್ನು ಮಾಡ್ತಾನೆ. ಶ್ರೀರಾಮಚಂದ್ರನಂತಹ ಪರಮ ಪುರುಷನನ್ನು ಪಡೀತಾನೆ. ಈ ಯಜ್ಞದ ಉದ್ದೇಶ ಏನಿತ್ತು ಅಂದ್ರೆ ಒಳ್ಳೆಯ ಮಗನನ್ನ ಪಡೆಯುವುದಕ್ಕಾಗಿರುತ್ತೆ. ಎರಡನೇ ಪಿಕ್ಚರ್ ನಲ್ಲಿ ಸ್ವತಃ ಭಗವಂತನೇ ವಾಮನ ರೂಪದಿಂದ ಬಂದು ಬಲಿಯಿಂದ ದಾನ ಪಡಿತಾನೆ. ಆದ್ರೆ ಉದ್ದೇಶ ಬಲಿಯನ್ನ ನಾಶ ಮಾಡೋದಾಗಿದೆ, ಅಂದ್ರೆ ಆಸುರಿ ಇದನ್ನ ನಾಶ ಮಾಡೋದಾಗಿರುತ್ತೆ. ಆದ್ರಿಂದ ಇದು ಒಂದು ಒಳ್ಳೆಯ ಕಾರ್ಯವೇ ಅಂತೇಳಿ. ಮೂರನೇ ಪಿಕ್ಚರ್ ನಲ್ಲಿ ತಪಸ್ಸು. ಇದರಲ್ಲಿ ಬಾಲಕ ಧ್ರುವ ಮಹಾರಾಜ ಪರಮ ಪ್ರಭುವನ್ನ ಪರಮಾತ್ಮನನ್ನು ಕಾಣೋ ಒಂದು ಉದ್ದೇಶದಿಂದ ತಪಸ್ಸು ಮಾಡಿದ. ಈ ನಾಲ್ಕನೇ ಪಿಕ್ಚರ್ ನಲ್ಲಿ ನಾ ತೋರಿಸೋ ಹಾಗೆ ಜಪಯಜ್ಞ. ಹಿಂದೆ ಹೇಳಿದ ಯಜ್ಞ ದಾನ ತಪಸ್ಸುಗಳೆಲ್ಲ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗದಲ್ಲಿ ನಡೀತಿತ್ತು. ಆದ್ರೆ ಕಲಿಯುಗದವರಿಗೆ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ಸುಲಭವಾದ ಜಪಯಜ್ಞ ಸಂಕೀರ್ತನಾ ಯಜ್ಞವನ್ನು ನಮಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ ನಾವು ಕಲಿಯುಗ ಜನರಿಗೆ ಹಿಂದಿನ ಯುಗಗಳಂತೆ ಯಜ್ಞ ದಾನ ತಪಸ್ಸು ಮಾಡುವಷ್ಟು ಆಯುಷ್ ಇಲ್ಲ, ಹಣವಿಲ್ಲ, ಜ್ಞಾನವಿಲ್ಲ ಮತ್ತು ಯಜ್ಞ ಯಾಗಾದಿಗಳನ್ನು ನಡೆಸಿಕೊಡುವಂತ ಪ್ರಾಮಾಣಿಕವಾದ ಮತ್ತು ಮೇಧಾವಿಯಾದ ಪಂಡಿತರು ಸಹ ನಮ್ಗೆ ಸಿಕ್ಕೋದು ಬಹಳ ವಿರಳ. ಆದ್ದರಿಂದ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಜಪ ಯಜ್ಞವನ್ನು ಪ್ರಾಮಾಣಿಕವಾಗಿ ಮಾಡಿ ಭಗವಂತನ ನಾವು ಹೊಂದಬಹುದು ಅಂತ ಹೇಳ್ಬೋದು. 18.4 ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಭರತ ವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನಿನ್ನ ನಿರ್ಣಯವನ್ನು ಈಗ ಕೇಳು. ನನ್ನ ನಿರ್ಣಯವನ್ನು ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದ್ದು ಹೇಳಿದೆ. ತ್ಯಾಗ ಅಥವಾ ಸನ್ಯಾಸದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ತ್ಯಾಗದಲ್ಲಿ 3 ಬಗೆ ಇದೆ. ಅಂದ್ರೆ ಪ್ರಕೃತಿಯ ಗುಣಗಳಿಂದ ನಾವು ಪ್ರಭಾವವಾಗಿ, ಅಂದ್ರೆ ಸತ್ವಗುಣ ರಜೋಗುಣ ತಾಮಸ ಗುಣಗಳಿಂದ ಪ್ರಭಾವಿತರಾಗಿ ನಾವು ಧ್ಯಾನವನ್ನ ತ್ಯಾಗ ಮಾಡ್ತಾ ಹೋಗ್ತೇವೆ. ಅಂದ್ರೆ ತ್ಯಾಗ ಅಂದ್ರೆ ಕರ್ಮ ಸನ್ಯಾಸ ಮಾಡ್ತೀವಿ. ಇದರಲ್ಲಿ ಪಿಕ್ಚರ್ ಇಲ್ಲಿ ತೋರಿಸಿಲ್ಲ. ಸಂತೋಷದಿಂದ ಒಳ್ಳೆಯ ಉದ್ದೇಶದಿಂದ ಮತ್ತು ಭಕ್ತಿಯಿಂದ ಮಾಡಿದ ತ್ಯಾಗನ ಸಾತ್ವಿಕ ಗುಣದಲ್ಲಿ ಮಾಡಿದ್ದು ಅಂತ ಹೇಳ್ತಾರೆ. ಐಹಿಕ ಇಚ್ಛೆಯಿಂದ ಅಂದ್ರೆ ಹಣ ಬೇಕು, ಮನೆ ಬೇಕು, ಸಂಗಾತಿ ಕೀರ್ತಿ ಪಡೆಯಲು ಮಾಡಿದ ಒಂದು ತೋರಿಕೆಗೆ ಮಾಡಿದ ತ್ಯಾಗ ಏನಾಗ್ತದೆ ರಾಜಸ ಗುಣದಲ್ಲಿ ಮಾಡಿದ ತ್ಯಾಗ ಅಂತ ಹೇಳ್ಬೋದು. ಅಶುದ್ಧತೆ, ಆಸುರಿ ಬುದ್ಧಿ, ದುಷ್ಟ ಬುದ್ಧಿ, ಕೆಟ್ಟ ಯೋಚನೆಯಿಂದ ಮಾಡಿದ ತ್ಯಾಗವನ್ನ ತಾಮಸ ಗುಣದಲ್ಲಿ ಮಾಡಿದ ತ್ಯಾಗ ಅಂತ ಹೇಳ್ಬಹುದು. 18.5 ಯಜ್ಞದಾನ ತಪಃಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಇಲ್ಲಿ ಯೋಗಿಗಳು ಅಥವಾ ಮಹಾತ್ಮರು ಮಾನವ ಸಮಾಜಕ್ಕಾಗಿ ಯಾವ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಕೊಂಡೊಯ್ಯಲು ಅನೇಕ ಶುದ್ಧೀಕರಣ ವಿಧಾನಗಳಿಲ್ಲ. ಅವುಗಳನ್ನು ಖಂಡಿತ ನಾವು ಮಾಡ್ಲೇಬೇಕಾಗುತ್ತೆ. ಉದಾಹರಣೆಗೆ ಮದುವೆಯು ಒಂದು ಯಜ್ಞ, ಇದನ್ನು ವಿವಾಹ ಯಜ್ಞ ಅಂತಾರೆ. ಸಂಸಾರ ಬಂಧನವನ್ನು ಬಿಟ್ಟಿರೋ ಸನ್ಯಾಸಿಗಳು ತಮ್ಮ ಶಿಷ್ಯರಿಗೆ ವಿವಾಹ ಮಾಡಿಸ್ಬೇಕು. ವಿವಾಹವು ಆಧ್ಯಾತ್ಮಿಕವಾಗಿ ಮುನ್ನಡೆಯಲು ಸಹಾಯವಾಗುವುದಾದರೆ ತಿಳಿದರೆ ಖಂಡಿತವಾಗಿ ವಿವಾಹ ಮಾಡಿಸ್ಬೇಕು. ಅಂದ್ರೆ ತಮ್ಮ ಶಿಷ್ಯರು ನಾವು ವಿವಾಹ ಮಾಡಿಸೋದು ಆಧ್ಯಾತ್ಮದಲ್ಲಿ ಮುಂದುವರಿಕೆ ಅವರಿಗೆ ಸಹಾಯ ಆಗುತ್ತೆ ಅಂದ್ರೆ ಖಂಡಿತವಾಗಿ ನಾವು ಮದುವೆ ಮಾಡ್ಬೇಕು. ಇದು ಪಿಕ್ಚರ್ ಅಲ್ಲಿ ತೋರಿಸಿದಾಗೆ ಶೀಲ ಪ್ರಭುಪಾದರು ತಮ್ಮ ಹಲವಾರು ಶಿಷ್ಯರಿಗೆ ಶಾಸ್ತ್ರೋಕ್ತವಾಗಿ ತಾವೇ ವಿವಾಹ ಮಾಡಿದರು. ಇದು ಆ ಶಿಷ್ಯರಿಗೆ ಆಧ್ಯಾತ್ಮಿಕವಾಗಿ ಮುಂದುವರಿಯಲು
ಬಹಳ ಒಳ್ಳೆಯದಾಯ್ತು. ಇನ್ನು ದಾನ ವಿಷಯಕ್ಕೆ ಬಂದ್ರೆ, ದಾನ ಮಾಡೋದ್ರಿಂದ ದಾನಿಯ ಧರ್ಮವು, ದಾನಿಯ ಹೃದಯವು ಪರಿಶುದ್ಧವಾಗ್ತಾ. ಆದ್ರೆ ದಾನವನ್ನು ಶಾಸ್ತ್ರದ ಪ್ರಕಾರ ಕೊಡ್ಬೇಕು, ಸರಿಯಾದ ರೀತಿಯಲ್ಲಿ, ಸರಿಯಾದ ಜಾಗದಲ್ಲಿ ಮತ್ತು ತಕ್ಕವರಿಗೆ, ಅಂದ್ರೆ ದಾನ ಪಡೆಯಲು ಯೋಗ್ಯರಾದವರಿಗೆ ಮಾತ್ರ ದಾನವನ್ನ ಕೊಡ್ಬೇಕು. 18.6 ಏತನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥನೆ, ಈ ಎಲ್ಲಾ ಕರ್ಮಗಳ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷತೆ ಇಲ್ಲದೆ ಮಾಡಬೇಕು, ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಇಲ್ಲಿ ಕರ್ಮವನ್ನ ಕರ್ತವ್ಯ ಅಂತ ಮಾಡ್ಬೇಕು ಮತ್ತು ಅದರ ಫಲವನ್ನ ಬಿಡಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಮಕ್ಕಳು ತಮ್ಮ ತಂದೆ ತಾಯಿನ, ಗುರು ಹಿರಿಯನ್ನ ಸೇವೆಯನ್ನು ಮಾಡ್ಬೇಕು, ಆದ್ರೆ ಅದಕ್ಕೆ ಅವರು ಏನು ಪ್ರತಿಫಲವನ್ನು ನೀಡಿಸ್ಕೊಡುದು. ಹಾಗೆ ತಂದೆ ತಾಯಿ ಸಹ ಮಕ್ಕಳನ್ನು ಸಾಕೋದು, ಅವರನ್ನು ಒಳ್ಳೆಯ ದಾರಿಯಲ್ಲಿ ತರೋದು, ಅದು ಒಂದು ಕರ್ತವ್ಯ. ಅವರಿಂದ ಅವರ ಭವಿಷ್ಯಕ್ಕಾಗಿ ನಾವು ಉತ್ತಮ ದಾರಿಯನ್ನು ತೋರಿಸ್ಲೇಬೇಕಾಗತ್ತೆ ಮತ್ತು ಅವರಿಂದ ನಾವು ಏನು ಪ್ರತಿಫಲವನ್ನು ನಿರೀಕ್ಷಿಸಬಾರದು. ಕೃಷ್ಣ ಪ್ರಜ್ಞೆಯಲ್ಲಿ ಕೊಂಡೊಯ್ಯುವ ಪ್ರತಿಯೊಂದು ಕಾರ್ಯವನ್ನು ಪ್ರತಿಯೊಬ್ಬ ಮನುಷ್ಯನು ಕರ್ತವ್ಯ ಎಂದು ತಿಳಿದು ಪರಿಶುದ್ಧವಾದ ಮನಸ್ಸಿಂದ ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡ್ಬೇಕಾಗುತ್ತೆ. 18.7 ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತಃ. ನಿಗದಿತ ಕರ್ತವ್ಯಗಳನ್ನು ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ಇಲ್ಲಿ ನಿಗದಿತ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ನಿಗದಿತ ಕರ್ತವ್ಯಗಳನ್ನು ಎಂದೂ ತ್ಯಜಿಸಬಾರದು. ನಿತ್ಯ ಕರ್ಮಗಳು ಎಂದರೆ ಪ್ರತಿದಿನ ಮಾಡುವ ಕೆಲಸಗಳನ್ನು ಬಿಡಲು ಆಗುವುದೇ ಇಲ್ಲ. ಈಗ ನೋಡಿ, ಬೆಳಗ್ಗೆ ಏಳುದು, ಭಗವಂತನಿಗೆ ಪೂಜಿಸೋದು, ಭಗವಂತನಿಗೆ ಆಹಾರ ಸಿದ್ಧ ಮಾಡೋದು, ನೈವೇದ್ಯವಾಗಿ ಅರ್ಪಿಸಿ ಪ್ರಸಾದವಾಗಿ ಅದನ್ನು ಸ್ವೀಕರಿಸೋದು, ಹೀಗೆ ಆಧ್ಯಾತ್ಮಿಕತೆಗೆ ನೆರವಾಗುವ ಕರ್ಮವನ್ನು ಬಿಡಬಾರದು ಎಂದು ಸಲಹೆ ಮಾಡಿದೆ. ಸನ್ಯಾಸಿ ಆದವನು ತನಗಾಗಿ ಅಡಿಗೆ ಸಹ ಮಾಡ್ಕೋಬಹುದು. ಆಕ್ಚುಲಿ ಸನ್ಯಾಸಿ ಆದವನು ತನಗಾಗಿ ಏನನ್ನೂ ಮಾಡ್ಕೋಬಾರ್ದು, ಆದ್ರೆ ಭಗವಂತನಿಗಾಗಿ ಮಾಡಿ ಅದನ್ನು ಅವನಿಗೆ ಅರ್ಪಿಸ್ಬಿಟ್ಟು ನಾವು ಅದನ್ನ ಪ್ರಸಾದ ರೂಪವಾಗಿ ನಾವು ತಗೊಳ್ಬಹುದು. ಅದಕ್ಕೆ ನಿಷೇಧವಿಲ್ಲ. ಇದೇ ತರಹ ಸನ್ಯಾಸಿ ಆದವನು ತನ್ನ ಶಿಷ್ಯನ ಮುನ್ನಡೆಗಾಗಿ ವಿವಾಹ ಸಮಾರಂಭ ನಡೆಸಬಹುದು. ಇದನ್ನ ನಾನು ಹಿಂದೆನೆ ಹೇಳಿದ್ದೀನಿ. ಅದೇ ತರ ಪ್ರಭುಪಾದರ ವಿಷಯವನ್ನ ಹಿಂದೆ ಹೇಳಿದೆ. 18.8 ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶಾಪಯತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಂ ಲಭೇತ್ ನೈವ ತ್ಯಾಗ ಫಲಂ ಲಭೇತ್. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿದನೆಂದು ಭಾವಿಸುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಇಲ್ಲಿ ಶ್ಲೋಕದಲ್ಲಿ ರಾಜಸ ಗುಣದಲ್ಲಿ ಮಾಡಿದ ಕರ್ಮತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು, ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಇದ್ದವನು ಅಕಸ್ಮಾತ್ ಹಣ ಸಂಪಾದನೆಗಾಗಿ ಕೆಲಸ ಮಾಡ್ತಿರ್ತಾನೆ ಅಂದ್ರೆ, ಹಣ ಸಂಪಾದನೆಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದೊಂದು ಫಲಾಪೇಕ್ಷಿತ ಕರ್ಮ ಅಂತ ಹೇಳಿ ನಾವು ಕೆಲಸವನ್ನೇ ಬಿಟ್ಬಿಡ್ಬಾರ್ದು. ಬಂದ ಹಣವನ್ನ ಕೃಷ್ಣ ಪ್ರಜ್ಞೆಯ ಕಾರ್ಯಕ್ಕೆ ಕೊಡ್ಬೋದು. ಇನ್ನೊಂದು ವಿಷಯ, ಬೆಳಗ್ಗೆ ಹೇಳೋದಕ್ಕೆ ಚಳಿ ಇದೆ, ನಮ್ಗಾಗಲ್ಲಪ್ಪ, ನಾವು ಹೇಳೋದ್ರಿಂದ ನಮ್ಮಿಂದ ಬೇರೆಯವ್ರಿಗೆ ತೊಂದ್ರೆ, ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂತೇಳಿ ನಾವು ಇಂಥ ಕೆಲಸವನ್ನ ನಾವು ಬಿಟ್ಲೇ ಬಿಡಬಾರ್ದು. ಅಂತ ಇದಕ್ಕೆಲ್ಲ ಹೆದರ್ಕೊಂಡ್ಬಿಟ್ಟು ನಮ್ಮ ಕರ್ತವ್ಯವನ್ನೇ ಬಿಟ್ಬಿಡ್ಬಾರ್ದು. ಇಂಥ ತ್ಯಾಗ ಅಕಸ್ಮಾತ್ ಈ ತರ ಮಾಡಿದ್ರೆ ಇದು ತ್ಯಾಗವು ರಾಜ ಸ್ವಭಾವದ್ದು. ಇಂಥ ತ್ಯಾಗಕ್ಕೆ ಪ್ರತಿಫಲವೇ ಇಲ್ಲ ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಖಂಡಿತ ಆಗುವುದೇ ಇಲ್ಲ. 18.9 ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಘಂ ತ್ಯಕ್ವಾ ಫಲಂ ಚೈವಂ ಸತ್ಯಾಗ ಸಾತ್ವಿಕೋ ಮತ. ಈ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಸಾತ್ವಿಕ ಗುಣದಲ್ಲಿ ಮಾಡಿದ ಕರ್ಮ ತ್ಯಾಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವಿಹಿತ ಕರ್ತವ್ಯಗಳನ್ನು ಮಾಡಲೇಬೇಕು ಎಂಬ ಕಾರಣದಿಂದ ಮಾಡಿ ಎಲ್ಲಾ ಐಹಿಕ ಸಂಘವನ್ನು ಫಲಾಪೇಕ್ಷೆಯನ್ನು ತ್ಯಾಗ ಮಾಡಿದರೆ ಇಂಥ ತ್ಯಾಗಕ್ಕೆ ಸಾತ್ವಿಕ ಗುಣದಲ್ಲಿ ಮಾಡಿದ್ದಾಗಿರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು, ಅಕಸ್ಮಾತ್ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಬಿಟ್ಟು
ಒಂದು ಕಂಪನಿಯಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ರೆ ಅಂತವನಿಗೆ ತಾನು ಮಾಡುವ ಕೆಲಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಬಟ್ ಕೆಲಸ ಮಾಡ್ತಾ ಇರ್ತಾನೆ ಅಂತವನಿಗೆ ತಾನು ಮಾಡುವ ಕೆಲಸದಲ್ಲಿ ಮೋಹ ಇರೋದಿಲ್ಲ, ಅಥವಾ ತನ್ನ ಸಹೋದ್ಯೋಗಿಗಳ ಮೇಲೂ ಅವನಿಗೆ ಆಸಕ್ತಿ ಅನ್ನೋದಿರಲ್ಲ. ಅವನು ಕೃಷ್ಣನಿಗಾಗಿ ದುಡಿಯುತ್ತಾನೆ ಮತ್ತು ಪ್ರತಿಫಲವನ್ನು ಕೃಷ್ಣನಿಗಾಗಿಯೇ ಬಿಟ್ಟಿರ್ತಾನೆ. ಇಲ್ಲಿ ಉದಾಹರಣೆಯಾಗಿ ಈ ಶಿವಾಜಿ ಮಹಾರಾಜ ಮತ್ತೆ ತುಕಾರಾಮ್ ಮಹಾರಾಜ್ ಕೊಟ್ಟಿದ್ದೆ. ತುಕಾರಾಮರದ್ದು ಒಮ್ಮೆ ಶಿವಾಜಿ ಮಹಾರಾಜರು ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗ್ಬಿಟ್ಟು ತಮ್ಮ ಗುರುಗಳಾದ ತುಕಾರಾಮ್ರಿಗೆ ಹೇಳ್ತಾರೆ, ನಾನು ರಾಜ್ಯವನ್ನು ತ್ಯಜಿಸ್ಬಿಡ್ತೀನಿ, ನಾನು ನಿಮ್ಮ ಅನ್ಯಾಯ ಆಗ್ತೀನಿ ಅಂತ ಹೇಳ್ತಾರೆ. ಆಗ ತುಕಾರಾಮ್ರಿಗೆ ತುಕಾರಾಮ್ ಹೇಳ್ತಾರೆ, ನೀನೊಬ್ಬ ರಾಜ, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡೋದೇ ನಿನ್ನ ಕರ್ತವ್ಯ, ಪ್ರಜೆಗಳನ್ನ ರಕ್ಷಿಸುವುದೇ ನಿನ್ನ ಕರ್ತವ್ಯ, ನಿನ್ನ ಕರ್ತವ್ಯವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡು, ನೀನು ಆಧ್ಯಾತ್ಮಕ್ಕೆ ಸೇರೋ ಅವಶ್ಯಕತೆ, ಆದ್ರೆ ನಿನ್ನ ಫಲವನ್ನ ಮಾತ್ರ ನೀನು ನಿರೀಕ್ಷಿಸಿದ್ರೆ ಖಂಡಿತ ನೀನು ಮುಂದುವರಿಬಹುದು ಅಂತ ಹೇಳ್ತಾರೆ. 18.10 ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಜಿ ಸತ್ವ ಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯಂ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಇಲ್ಲಿ ಸಾತ್ವಿಕ ಗುಣದಲ್ಲಿ ಕರ್ಮ ತ್ಯಾಗ ಮಾಡಿದ ಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಥವನು ತನ್ನ ದೇಹಕ್ಕೆ ಏನ್ ತೊಂದರೆ ಆದ್ರೂ ಪರವಾಗಿಲ್ಲ, ಅಥವಾ ಯಾರು ಕೊಡ್ತಾ ಇದ್ದಾರೆ ಅವರನ್ನು ಏನನ್ನೇ ಆಗ್ಲಿ ಅವನು ದೇಶಿಸಲ್ಲ, ಕೊಡ್ತಿರೋನು ದೇಶಿಸಲ್ಲ, ಮತ್ತೆ ಇದಕ್ಕೂ ಯಾವ ತರ ತೊಂದರೆ ಕೊಡ್ತೀರ ಅದಕ್ಕೂ ಅವರು ಏನು ದೇಶ ಮಾಡಲ್ಲ. ತನ್ನ ಕರ್ತವ್ಯದಲ್ಲಿ ಯಾವ ತೊಂದರೆ ಬಂದ್ರು ಸಹ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತಮ್ಮ ಕರ್ಮವನ್ನು ಮಾಡ್ತಾನೆ ಹೋಗ್ತಾರೆ. ಆಧ್ಯಾತ್ಮಿಕದಲ್ಲಿ ನೆಲೆಸಿರುವ ಇಂಥ ವ್ಯಕ್ತಿಯು ತನ್ನ ಕರ್ಮಗಳಲ್ಲಿ ಅತ್ಯಂತ ಜಾಣನಾಗಿ ವರ್ತಿಸ್ತಾ ಇರ್ತಾನೆ. ಉದಾಹರಣೆಯಾಗಿ ಪಿಕ್ಚರ್ನಲ್ಲಿ ಜಯಪತಾಕ್ ಸ್ವಾಮಿಯನ್ನು ಕೊಟ್ಟಿದ್ದೀನಿ. ಯಾವುದಕ್ಕೂ ಅವರು ಅಂಜದ ಕುಗ್ಗದ ತ್ಯಾಗಿ ಅಂತ ನಾವು ತಿಳಿಬಹುದಾಗಿದೆ. ನಾವೀಗ ನೋಡ್ತಾನೆ ಇದೀವಿ ಅವರನ್ನ, ಯಾವುದಕ್ಕೂ ಅಂಜದೆ ತೆಗೆದ ಅಂತ ಒಂದು ತ್ಯಾಗಿ ಆಗಿದ್ದಾರೆ ಅವರು. 18:11 ನಹಿ ದೇಹಾಮೃತ ಶಕ್ಯಂ ತೆಕ್ತುಂ ಕರ್ಮಾಣಿ ಶೇಷತಃ ಎಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗಿ ಪೀತ್ಯತೆ. ದೇಹಧಾರಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ ನಿಜ, ಆದರೆ ಕರ್ಮಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಇಲ್ಲಿ ಭಗವಂತ ಮತ್ತೆ ತ್ಯಾಗ ಮತ್ತು ನಿಜವಾದ ತ್ಯಾಗಿ ಯಾರು ಅಂತ ಹೇಳ್ತಾ ಇದ್ದಾರೆ. ದೇಹಧಾರಿಯಾದವನು ಎಲ್ಲಾ ಕಾರ್ಯ ಹಲವಾರು ಕಚೇರಿ ಕಾರ್ಖಾನೆ ಸಂಘ ಸಂಸ್ಥೆಗಳಲ್ಲಿ ಎಷ್ಟೋ ಜನರು ಇಸ್ಕಾನ್ಗಾಗಿ ಅಂದ್ರೆ ಕೃಷ್ಣ ಪ್ರಜ್ಞಾ ಸಂಘಕ್ಕಾಗಿ ದುಡಿತಾ ಇದ್ದಾರೆ, ಕಷ್ಟಪಡುತ್ತಿದ್ದಾರೆ. ತಮ್ಮ ಬಂದ ಹಣವನ್ನ ಅವರು ಕೃಷ್ಣ ಪ್ರಜ್ಞಾ ಇದಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಸಂಘಕ್ಕಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ನಾನು ಇಲ್ಲಿ ಪಿಕ್ಚರ್ ಅಲ್ಲಿ ತೋರ್ಸೋ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಫೋರ್ಡ್ ಕಂಪನಿಯ ಮಾಲೀಕರಾದ ಆಲ್ಫರ್ ಬ್ರೆಶ್ ಅವರು ಸನಾತನ ಧರ್ಮಕ್ಕೆ ಮಾರು ಹೋಗಿ ಇಸ್ಕಾನ್ ಡಿವೋಟಿ ಆಗಿ ದೀಕ್ಷೆಯನ್ನು ಪಡೆದಿದ್ದಾರೆ. ದೀಕ್ಷೆಯ ನಂತರ ಅವರ ಹೆಸರು ಅಂಬರೀಶ್ ದಾಸ್. ಅವರು ಮಾಯಾಪುರದಲ್ಲಿ ಅತಿ ದೊಡ್ಡದಾದ ಟೆಂಪಲ್ ಆಫ್ ವೇದಿಕ್ ಪ್ಲಾನಿಟೋರಿಯಂ ಕಟ್ಟಿಸ್ತಾ ಇದ್ದಾರೆ. ಇಂಥವರಿಂದ ನಿಜವಾದ ತ್ಯಾಗಿ ಯಾರು, ತ್ಯಾಗ ಮಾಡುವುದು ಹೇಗೆ ಮತ್ತು ತ್ಯಾಗದ ಉದ್ದೇಶ ಅಂತ ಹೇಳಿ ನಮ್ಗೆ ತಿಳಿದು ಬರುತ್ತೆ. 18:12 ಅನಿಷ್ಟಮಿಷ್ಟಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯಾ ತ್ಯಾಗಿನಾ ಪ್ರೀತ್ಯ ನತು ಸನ್ಯಾಸಿನಾಂ ಕ್ವಚಿತ್. ತ್ಯಾಗ ಮಾಡದಿರುವವರಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಫಲಗಳು ಲಭಿಸುತ್ತವೆ. ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಇಲ್ಲಿ ಭಗವಂತ ಕರ್ಮ ಫಲವನ್ನು ತ್ಯಾಗ ಮಾಡಿದಿರೋರ ಬಗ್ಗೆ ಹೇಳ್ತಾರೆ. ಭಗವಂತ ಇಲ್ಲಿವರೆಗೂ ಕರ್ಮ ತ್ಯಾಗ ಮಾಡಿದವ್ರ ಬಗ್ಗೆ ಡೈರೆಕ್ಟ್ ಆಗಿ ಹೇಳಲೇ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾನೇ ಬಂದ್ರು. ಈ ಶ್ಲೋಕದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಕರ್ಮಫಲ ತ್ಯಾಗ ಮಾಡಿದವ್ರಿಗೆ 3 ಬಗೆಯ ಕರ್ಮಫಲಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಅವು ಪ್ರಿಯವಾಗಿ ಆಗಿರ್ಬೋದು, ಅಂದ್ರೆ ಒಳ್ಳೆಯದಾರವಾಗಿರ್ಬೋದು, ಅಥವಾ ಅಪ್ರಿಯವಾದದ್ದು ಅಂದ್ರೆ ಕೆಟ್ಟ ಫಲಾನು ಆಗಿರ್ಬೋದು, ಅಥವಾ ಮಿಶ್ರವಾದ ಒಳ್ಳೆಯ ಮತ್ತು ಕೆಟ್ಟ ಫಲಾನು ಆಗಿರ್ಬೋದು. ಆದ್ರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದು ಇರುವುದಿಲ್ಲ. ಅವರು ಯಾವ ಫಲವನ್ನು ಅನುಭವಿಸದೆ ಭಗವಂತನ ಸೇರ್ತಾರೆ. ನೆಕ್ಸ್ಟ್ ಕಡೆಗೆ ನಾನು ಹೇಳ್ತಾ ಇದ್ದೀನಿ. ಏನ್ ಹೇಳ್ಬಯಸ್ತೀನಿ ಅಂದ್ರೆ,
ಕರ್ಮದಲ್ಲಿ ಅಂದ್ರೆ ಕೆಲಸದಲ್ಲಿ ವಿರಕ್ತಿಯನ್ನು ಹೊಂದಿ, ಅಂದರೆ ಕರ್ಮ ಮಾಡುತ್ತಾ ಅದರಿಂದ ಬರುವ ಫಲವನ್ನು ಅಂದ್ರೆ ವಿರಕ್ತಿ ಹೊಂದಿಸ್ಬೇಕು. ನಾವು ಮಾಡುವ ಕರ್ಮವನ್ನು ಭಕ್ತಿಯಿಂದ ಅಂದ್ರೆ ಆಸಕ್ತಿಯಿಂದ ಭಗವಂತನ ಕೃಷ್ಣರೊಡನೆ ಇರುವ ಸಂಬಂಧದ ಅರಿವಿನಿಂದ ಮಾಡುವುದು ಉತ್ತಮ, ಮತ್ತು ಅದು ನಮ್ಮೆಲ್ಲರ ಧ್ಯೇಯವಾಗಿರ್ಬೇಕು. ನಮ್ಮ ಜೀವನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿದ ದಾರಿಯಾದ ಜಪ ಯಜ್ಞ ಎಂದರೆ ಮಹಾಮಂತ್ರದ ಮೂಲಕ ರಾಮ ಕೃಷ್ಣರನ್ನು ಸೇರಿಸಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನಾರ ತಪ್ಪುಗಳಾಗಿದ್ದರೆ ನನ್ನ ಕ್ಷಮಿಸಿ. ಹರೇ ಕೃಷ್ಣ.